Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिंधु दीनबंधु जगत्पते गोपीशा गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिधि नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देशतारिणी जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ಆಯೋಜಿಸಿರುವ ಲೀಲಾಮೃತ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಈಗ ನೋಡಿ ಮಾತಾಜಿ ಬರ್ತಾ ಇದೆ. ಪಾರ್ಟಿಸಿಪೆಂಟ್ಸ್ ಕೆಳಗಡೆ ಇಲ್ಲಿ ಫೈಂಡ್ ಪಾರ್ಟಿಸಿಪೆಂಟ್ಸ್ ಅಂತ ಬರುತ್ತೆ, ಕಾಣುತ್ತಾ ಮಾತಾಜಿ? ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಕೇಳಿಸ್ತಿದ್ಯಾ? ಮಾತಾಜಿ ಇವಾಗ ಅನ್ಮ್ಯೂಟ್ ಮಾಡಿದೆ. ಇಲ್ಲ ಮಾತಾಜಿ, ಇಲ್ಲಿ ಕಾಣಿಸುದಿಲ್ಲ ಮಾತಾಜಿ. ನಾನು ನಾಳೆ ಮಾತಾಜಿ ನೀವು ಪಾರ್ಟಿಸಿಪೆಂಟ್ಸ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲಿಸ್ಟ್ ಬರುತ್ತೆ ಪಾರ್ಟಿಸಿಪೆಂಟ್ಸ್. ಅದ್ರ ಮೇಲ್ಗಡೆ ಒಂದ್ ಕಡೆ ಫೈಂಡ್ ಪಾರ್ಟಿಸಿಪೆಂಟ್ಸ್ ಅಂತ ಒಂದು ಲೆನ್ಸ್ ತರ ಸರ್ಚ್ ತರ ಕೊಡುತ್ತೆ. ಒಂದ್ ನಿಮಿಷ ನೋಡ್ತೀನಿ. ಇಲ್ಲ ಫೈನ್ ಇಲ್ಲ ಇಲ್ಲ ಮಾತಾಜಿ, ಇಲ್ಲಿ ನಂಗೆ ಕಾಣಿಸುದಿಲ್ಲ ಮಾತಾಜಿ. ಫೋನಲ್ಲೇ ಬರ್ತಿದೆ ಮಾತಾಜಿ. ಪಾರ್ಟಿಸಿಪೆಂಟ್ಸ್ 11 ಇದ್ದಾರೆ, ಅದ್ರ ಕೆಳಗಡೆ ಸರ್ಚ್ ಅಂತ ಒತ್ತು ಕೊಡ್ತಾ ಇದೆ. ಫೋನಲ್ಲಿ ಬರ್ತಾ ಇದೆ ನಿಮ್ಗೆ? ಫೋನಲ್ಲೂ ಬರ್ತಿದೆ, ಲ್ಯಾಪ್ಟಾಪ್ ಅಲ್ಲೂ ಬರ್ತಿದೆ. ಫೋನ್ ಇದೆ ಅಲ್ಲ ನನ್ನ ಹತ್ರ, ನೋಡ್ತೀನಿ. ಜಸ್ಟ್ ಪಾರ್ಟಿಸಿಪೆಂಟ್ಸ್ ಕ್ಲಿಕ್ ಮಾಡಿ ಮಾತಾಜಿ, ಒಂದು ಲಿಸ್ಟ್ ಬರುತ್ತೆ, ಎಲ್ಲ ಪಾರ್ಟಿಸಿಪೆಂಟ್ಸ್ ನೇಮ್ಸ್ ಬರುತ್ತೆ, ಮೇಲ್ಗಡೆ ಒಂದು ಸರ್ಚ್ ಕೊಡುತ್ತೆ. ಬಂದಿದೆ ಹೌದು ಹೌದು ಮಾತಾಜಿ, ಇದು ಫೋನಲ್ಲಿ ಬಂತು. ಅಲ್ಲಿ ಮೇಲ್ಗಡೆ ಅದ್ರ ಲೆನ್ಸ್ ತರ ತೋರಿಸ್ತಾ ಇದ್ದಲ್ಲ ಮಾತಾಜಿ, ಅಲ್ಲಿ ನೀವು KAN ಅಂತ ಹಾಕಿದ್ರೆ ಎಲ್ಲರದು ಬಂದ್ಬಿಡುತ್ತೆ ಲಿಸ್ಟ್. ಒಂದ್ ನಿಮಿಷ ನೋಡ್ತೀನಿ. KAN ಈಗ ಯಾರು ಹಾಕಿಲ್ಲ ಮಾತಾಜಿ ಬೆಳಿಗ್ಗೆ. ಎಸ್ ಮಾತಾಜಿ, ಎಸ್ ಐ ಗಾಟ್ ಇಟ್ ಮಾತಾಜಿ.
ಆತರ ಮಾತಾಜಿ. ಓಕೆ ಮಾತಾಜಿ, ಓಕೆ ಗಾಟ್ ಇಟ್. ಚೆಲ್ಲೇಗ ಮಾತಾಜಿ. ನಾನು ಓಕೆ ಮಾತಾಜಿ. ಓದೋಣ ಮಾತಾಜಿ. ಓದೋಣ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಮ್ಮೊಮ್ಮೆ ತಮ್ಮ ಮುಖ್ಯ ಕೊಠಡಿಯ ಪಕ್ಕದಲ್ಲಿದ್ದ ತಮ್ಮ ಖಾಸಗಿ ತೋಟದಲ್ಲಿ ಕುಳಿತಿರುತ್ತಿದ್ದರು. ಅಲ್ಲಿ ಒಂದು ದೊಡ್ಡ ಕೆಂದಾವರೆಯ ಆಕಾರದಲ್ಲಿ ಒಂದು ಪ್ಲಾಸ್ಟರ್ ಚಿಲುಮೆಯನ್ನು ಒಬ್ಬ ಭಕ್ತನು ಕಟ್ಟಿದ್ದ. ಶ್ರೀಲ ಪ್ರಭುಪಾದರು ಸಣ್ಣ ಉದ್ಯಾನ ಕುಂಜದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಅವರ ಸುತ್ತ ಹೂ ಬಿಟ್ಟ ಬಳ್ಳಿಗಳು. ಚಿಲುಮೆಯ ಜಲಧಾರೆಯ ಸದ್ದು ಹಿತಕಾರಿ, ಸಮಾಧಾನಕಾರಿ. ಆಗಾಗ ಒಂದು ಕಪಿ ಗೋಡೆಯ ಮೇಲೆ ಮೂಲಕ ಏನಾದರೂ ತಿನ್ನಲೆಂದು ತೋಟಕ್ಕೆ ಬರುತ್ತಿತ್ತು. ಪ್ರಭುಪಾದರು ಅದನ್ನು ಓಡಿಸುವಂತೆ ಹೇಳುತ್ತಿದ್ದರು. ಉಳಿದಂತೆಲ್ಲ ಅಪರೂಪಕ್ಕೆ ಒಬ್ಬೊಬ್ಬರು ಶಿಷ್ಯರೊಂದಿಗೆ ಮಾತನಾಡುವುದನ್ನು ಬಿಟ್ಟರೆ ಅವರು ಮೌನವಾಗಿಯೇ ಇರುತ್ತಿದ್ದರು. ಒಂದು ದಿನ ತೋಟದಲ್ಲಿ ಕುಳಿತು ತಾವು ಬಾಲಕನಾಗಿದ್ದಾಗ ತಿಳಿದಿದ್ದ ಸರಳ ನಾಗರಿಕ ಜೀವನವನ್ನು ನೆನಪಿಸಿಕೊಳ್ಳುತ್ತಿದ್ದರು. ಶಿಶು ಜನನಕ್ಕೆ ಸಂಬಂಧಿಸಿದ ಗರ್ಭಿಣಿತನದ ಅಪಾಯಗಳನ್ನು ಹೋಗಲಾಡಿಸಲು ಅಮ್ಮ ಆಚರಿಸುತ್ತಿದ್ದ ಅನೇಕ ನೋಂಪಿಗಳನ್ನು ವಿವರಿಸುತ್ತಿದ್ದರು. ಅವರ ಕಂಠ ಮೃದು, ದುರ್ಬಲ, ಆದರೂ ಅವರಿಗೆ ಮಾತನಾಡುವ ಅಭಿಲಾಷೆ. ಮಕ್ಕಳಿಗಾಗಿ ಆಗೆಲ್ಲ ಎಷ್ಟೊಂದು ಎಚ್ಚರಿಕೆ ವಹಿಸುತ್ತಿದ್ದರು. ಆದರೆ ಈಗಿನ ಕಿಡಿಗೇಡಿಗಳು ಮಕ್ಕಳನ್ನು ಕೊಲ್ಲುತ್ತಿದ್ದಾರೆ. ಬರ್ಬರ ಜೀವನ, 2 ಕಾಲಿನ ಪ್ರಾಣಿಗಳು. ಆದರೆ ಈ ದಿನಗಳಲ್ಲೂ ಭಾರತದಲ್ಲಿ ಒಳಗಿನ ಗ್ರಾಮಗಳಲ್ಲಿ ಅವರ ಜೀವನ ಶಾಂತವಾಗಿರಬಲ್ಲದು. ನೆಮ್ಮದಿಯಾಗಿ ಹರೇ ಕೃಷ್ಣ ಕೀರ್ತನ ಮಾಡುತ್ತಾ ಬದುಕಬಲ್ಲಷ್ಟು ಧಾನ್ಯ, ಹಾಲು ಅಲ್ಲಿದೆ. ಅವರು ಅಲ್ಲಿಗೂ ಹೋಗಿ ಸಂತಾನಹರಣ ಚಿಕಿತ್ಸೆ ಮಾಡುತ್ತಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರ ಕಡ್ಡಾಯ ಸಂತಾನಹರಣ ನೀತಿಯನ್ನು ಕುರಿತು ಶ್ರೀಲಾ ಪ್ರಭುಪಾದರು ಪ್ರಸ್ತಾಪಿಸುತ್ತಿದ್ದರು. ಅಲ್ಲಿಗೆ ಬಂದಿದ್ದ ಭಕ್ತರಲ್ಲಿ ಒಬ್ಬರು ಪಶ್ಚಿಮ ಬಂಗಾಳದಿಂದ ಆಗತಾನೆ ಬಂದಿದ್ದವರು. ಗಂಗಾ ನದಿ ಉದ್ದಕ್ಕೂ ದೋಣಿಯಲ್ಲಿ ಸಾಗಿ ಹಳ್ಳಿಗಳಲ್ಲಿ ಪ್ರಚಾರ ಮಾಡುತ್ತಾ ಪ್ರಸಾದ ಹಂಚುತ್ತಾ ಬಂದಿದ್ದರು. ಅವರಿಗೆ ಶ್ರೀಲಾ ಪ್ರಭುಪಾದರು ಹಳ್ಳಿಗಳಲ್ಲಿ ಹೇಗೆ ಗೋಧಿ ಹಿಟ್ಟಿನ ಮುದ್ದೆ ಮಾಡಿ ಒಲೆಯಲ್ಲಿ ಹೇಗೆ ಬೇಯಿಸುತ್ತಾರೆಂಬುದನ್ನು ವಿವರಿಸಿದರು. ಒಂದೇ ಬೆಂಕಿ, ಅದನ್ನು ಖಾಂದಿ ಬೆಂಕಿ ಎನ್ನುತ್ತಾರೆ. ಬೆರಳಿಗಳನ್ನಿಡುತ್ತಾರೆ. ಈ ಬೆಂಕಿಯ ಮೇಲೆ ಒಂದು ಮಡಿಕೆ ಇಟ್ಟು ಬೇಳೆ ಬೇಯಿಸುತ್ತಾರೆ. ಅದು ಚೆನ್ನಾಗಿ ಕುದಿಯುತ್ತದೆ. ಆಮೇಲೆ ಈ ಮುದ್ದೆಯನ್ನು ತುಪ್ಪದಲ್ಲಿ ಬೇಯಿಸುತ್ತಾರೆ. ಅದು ಅದ್ಭುತ. ಬುಗ್ಗೆಯ ನೀರು ಮೆಲ್ಲಗೆ ರಾಚುತ್ತಿತ್ತು. ಪಾರಿವಾಳಗಳು, ಹಸಿರು ಗಿಳಿಗಳು ಕಿಚಿಪಿಚಿ ಗುಟ್ಟಿ ರೆಕ್ಕೆ ಬಡಿಯುತ್ತಿದ್ದವು. ಪ್ರಭುಪಾದರು ಮುಕ್ತವಾಗಿ ಮಾತನಾಡತೊಡಗಿದರು. ಹುಟ್ಟಿದಾಗ ತಮ್ಮ ಜಾತಕವನ್ನು ನೆನಪಿಸಿಕೊಂಡರು. 70 ವರ್ಷದ ನಂತರ ಈತ ಭಾರತದಿಂದ ಹೊರಗೆ ಹೋಗಿ ಅನೇಕ ದೇವಾಲಯಗಳನ್ನು ಸ್ಥಾಪಿಸುತ್ತಾನೆ. ವಾಸ್ತವವಾಗಿ ತಾವು ಹೋಗಲೇಬೇಕಾಗಿತ್ತೆಂಬುದು ತಮಗೆ ಮೊದಲು ಅರ್ಥವಾಗಿರಲಿಲ್ಲವೆಂದು, ಅಂತಿಮವಾಗಿ ಅಮೆರಿಕಕ್ಕೆ ಹೋದ ಮೇಲೆ ಹಿಂದಿರುಗುವ ಬಯಕೆಯೂ ಇರಲಿಲ್ಲವೆಂದು ಪ್ರಭುಪಾದರು ತಿಳಿಸಿದರು. 1967ರಲ್ಲಿ ಅಮೆರಿಕದಲ್ಲಿದ್ದಾಗ ಪಾರ್ಶ್ವವಾಯು ಆಗದಿದ್ದರೆ ಅವರು ಭಾರತಕ್ಕೆ ಮರಳುತ್ತಿರಲಿಲ್ಲವೆಂದೂ ತಿಳಿಸಿದರು. ಅಂದರೆ ಕೃಷ್ಣನ ಇಚ್ಛೆ ಅದಾಗಿತ್ತು. ಇಲ್ಲದಿದ್ದರೆ ನಾನು ಹಿಂದಿರುಗಿ ಬರುವ ಯೋಜನೆಯೇ ಇರಲಿಲ್ಲ. ಆದ್ದರಿಂದಲೇ ನಾನು ಅಮೆರಿಕದ ಖಾಯಂ ವಸತಿ ತೆಗೆದುಕೊಂಡು ಬಿಟ್ಟೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಮಾತಾಜಿ. ಅಂದ್ರೆ ಈ ಚಾಪ್ಟರ್ ಹೆಸರು ಯಾರಿಗಾದ್ರೂ ನೆನಪಿದ್ಯಾ? ಹರೇ ಕೃಷ್ಣ. ನನ್ನ ಪಾಲಿನ ಕೆಲಸ ಮಾಡಿದ್ದೇನೆ. ನಾವು ನಿನ್ನೆಯ ಕ್ಲಾಸ್, ನಿನ್ನೆಯೊಂದು ಡಿಸ್ಕಷನ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಪ್ರಭುಪಾದರು ಅವರು ಕೊನೆಗೆ ಅಂದ್ರೆ ಅನ್ಕೊಂಡ್ರು ಅವರು ಇರೋದಿಲ್ಲ ಅಂತ. ಅದಕ್ಕಾಗಿ ಅವರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಪಾಲಿನ ಕೆಲಸವನ್ನ ಅವರು ನಿನ್ನೆ ಮಾಡಿ ಮುಗಿಸಿದ್ದಾರೆ. ಅಂದ್ರೆ ಆ GBC ಸದಸ್ಯರನ್ನ ಕಳಿಸಿದ್ದಾರೆ. ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ಅವರು ಶಿಷ್ಯಂದಿರನ್ನ ಜಾಗರೂಕರಾಗಿರಿ, ಮತ್ತೆ ಈ ಒಂದು ದೊಡ್ಡ ಕೃಷ್ಣ ಪ್ರಜ್ಞೆಯ ಒಂದು ಕೃಷ್ಣನ ಆಸ್ತಿ ಅದನ್ನ ಲಪ್ಟಾಯಿಸೋದಕ್ಕೆ ಅನೇಕ ಜನ ಕಾಯ್ಕೊಂಡಿದ್ದಾರೆ. ಯಾವುದೇ ರೀತಿಯ ಒಂದು ಲೂಪ್ ಹೋಲ್ ಇಲ್ಲದೆ ಇರೋ ಹಾಗೆ ಒಂದು ಏನಂತ ಹೇಳ್ತಾರೆ, ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಕೊನೆಗೆ
ಶಿಷ್ಯಂದಿರು ಕೂಡ ಪ್ರಭುಪಾದರ ಹತ್ರ ಕೊನೆಯದಾಗಿ ತಿಳ್ಕೊಳ್ಳೇಬೇಕಾಗಿರುವಂತ ವಿಷಯಗಳನ್ನ ಅವರು ತಿಳ್ಕೊತಾರೆ. GBC ಅದರ ಒಂದು ಮಹತ್ವ ಏನು, ಮತ್ತೆ ಅದು ಎಷ್ಟು ದಿನ ಅದರಲ್ಲಿ ಇರುವಂತವ್ರು ಎಷ್ಟು ದಿನ ಆ ಒಂದು ಹುದ್ದೆಯಲ್ಲಿ ಇರ್ತಾರೆ, ಅದೆಲ್ಲವನ್ನು ಕೂಡ ಅವರ ಒಂದು ಅವರಿಗೆ ಕೊಟ್ಟಿರುವಂತಹ ಕಾರ್ಯಗಳೇನು ಅದೆಲ್ಲವನ್ನು ಕೂಡ ಅವರು ಕೂಲಂಕುಷವಾಗಿ ಕೇಳಿ ತಿಳ್ಕೊತಾರೆ. ಮತ್ತೆ ದೀಕ್ಷೆ ಬಗ್ಗೆ ಕೇಳ್ತಾರೆ, ಪ್ರಭುಪಾದ್ರ ಇಲ್ಲ ಅಂದ್ರೆ ಮುಂದೆ ಏನ್ ಮಾಡುವಂತದ್ದು ಅಂತ. ಮತ್ತೆ ಆ ಒಂದು ಟ್ರಾನ್ಸ್ಲೇಷನ್ಸ್ ಬುಕ್ ನಲ್ಲಿ ಬರುವಂತಹ ಒಂದು ಸಂಸ್ಕೃತ ಪದಗಳ ಅನುವಾದ, ಆ ಒಂದು ಟ್ರಾನ್ಸ್ಲೇಷನ್ಸ್ ಎಲ್ಲ ಹೇಗೆ ಮಾಡೋದು, ಇದೆಲ್ಲ ಪ್ರಶ್ನೆಗಳನ್ನ ಮಾಡಿ ಅವರು ತಿಳ್ಕೊತಾರೆ. ಮತ್ತೆ ಪ್ರಭುಪಾದ್ರ ಅವರನ್ನ ಮಕ್ಕಳನ್ನ ತಂದೆ ತಾಯಿ ಹೇಗೆ ಅವರು ನಾನ್ ಬಿಟ್ಟೋದ್ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೆದರ್ಕೊಂಡು ಅವ್ರನ್ನ ಬೇಗ ಅವ್ರು ದೊಡ್ಡವರಾಗ್ಲಿ ಅನ್ನೋ ರೀತಿ ಅವ್ರಿಗೆ ಜವಾಬ್ದಾರಿಗಳನ್ನ ವಹಿಸೋ ಹಾಗೆ ಪ್ರಭುಪಾದರು ಕೂಡ ಎಲ್ಲವನ್ನು ಹೇಳ್ಬಿಟ್ಟು ಆಮೇಲೆ ಅವ್ರ ಕಣ್ಣಲ್ಲಿ ನೀರ್ ಹಾಕೋತಾರೆ. ಇಲ್ಲಿಗೆ ನಂದು ಎಲ್ಲ ಆಯ್ತು, ನಾನು ಮಾಡ್ಬೇಕಾಗಿದ್ದೆಲ್ಲ ಮಾಡಿ ಮುಗಿಸಿದೀನಿ ಅಂತ ಹೇಳಿ ಸಮಾಧಾನ ಪಡ್ಕೊಳ್ತಾರೆ. ಎಲ್ಲರೂ ಮತ್ತೆ GBC ಸದಸ್ಯರು ಏನ್ ಮಾಡ್ತಾರೆ, ಅವರೆಲ್ಲ ಮತ್ತೆ ಅವರವರ ಒಂದು ಸೆಂಟರ್ ಗಳಿಗೆ ಹೋಗ್ತಾರೆ, ಅಲ್ಲಿ ಅವ್ರ ಕೆಲಸಗಳನ್ನು ಮುಂದುವರಿಸ್ತಾರೆ. ಈಗ ಪ್ರಭುಪಾದರು ವೃಂದಾವನದಲ್ಲಿ ಒಬ್ಬರೇ ಇದ್ದಾರೆ. ಆ ಸಮಯದಲ್ಲಿ ಅವರು ಯಾವ ರೀತಿಯ ದಿನಗಳನ್ನ ಕಳೆದ್ರು ಅಂತ ನಾವು ನೋಡ್ತೀವಿ. ಅಂದ್ರೆ ಡಾಕ್ಟರ್ ಘೋಷ್ ಕೂಡ ಬಂದು ಹೇಳ್ತಾರೆ, ಇನ್ನು 1.5 ತಿಂಗಳಲ್ಲಿ ನೀವು ಇದೇ ರೀತಿ ಮೇಂಟೈನ್ ಮಾಡಿದ್ರಿ ಅಂದ್ರೆ ನಿಮ್ಮ ಸುಧಾರಿಸ್ಕೋತೀರಾ ನಿಮ್ಮ ಆರೋಗ್ಯ ಅಂತ. ಆಮೇಲೆ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದ್ರು ಆ ದಿನಗಳು ಯಾವ ರೀತಿ ಇತ್ತು ಅಂತ. ಅಂದ್ರೆ ಅವರ ಒಂದು ಕೊಠಡಿ ಪಕ್ಕದಲ್ಲಿ ತೋಟ ಇತ್ತು. ಆ ತೋಟದಲ್ಲಿ ಒಂದು ತಾವರೆ ಆಕಾರದಲ್ಲಿ ಒಂದು ಚಿಲುಮೆ ಅಂದ್ರೆ ಒಂದು ಫೌಂಟೇನ್ ಮಾಡಿದ್ರು. ಮತ್ತೆ ಅಲ್ಲಿ ಅದೊಂದು ಪಾರ್ಕ್ ತರ ಇತ್ತು. ಅಲ್ಲಿ ಕುತ್ಕೊಂಡು ಅಲ್ಲಿ ಇದ್ದಂತಹ ಹೂ ಬಳ್ಳಿಗಳು, ಮತ್ತೆ ಆ ಒಂದು ನೀರಿನ ಸೌಂಡ್, ಆ ಚಿಲುಮೆಯ ಒಂದು ಫೌಂಟೇನ್ ಸೌಂಡ್, ಮತ್ತೆ ಅಲ್ಲಿ ಬರ್ತಾ ಇದ್ದಂತಹ ಒಂದು ಕಪಿಯನ್ನ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲಾ ನೋಡೋದಕ್ಕೆ ಸಮಾಧಾನವಾಗಿ ಹಿತಕರವಾಗಿತ್ತು. ಆದ್ರೆ ಒಂದು ಕಪಿಯಲ್ಲಿ ತುಂಬಾ ಆಗಾಗ ಬಂದು ತೋಟದಲ್ಲಿ ಏನನ್ನಾದ್ರೂ ಕಿತ್ತೋದಕ್ಕೆ ಅಂತ ಬರ್ತಿತ್ತು. ಆಗ ಪ್ರಭುಪಾದರು ಗದರ್ತಾ ಇದ್ರು, ಎಲ್ಲರಿಗೂ ಹೇಳ್ತಿದ್ರು ಓಡಿಸಿ ಅದನ್ನ ಓಡಿಸಿ ಅಂತ ಶಿಷ್ಯರಿಗೆ ಹೇಳ್ತಿದ್ರು. ಅದನ್ನೆಲ್ಲ ಅಷ್ಟು ಬಿಟ್ರೆ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ ಪ್ರಭುಪಾದರು ಯಾರ ಜೊತೆನೂ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ತೋಟದಲ್ಲಿ ಕುತ್ಕೊಂಡಿದ್ದಾಗ ಅವರ ಒಂದು ಹಿಂದಿನ ಚಿಕ್ಕವರಿದ್ದಾಗ ಅವ್ರ ತಾಯಿ, ಅವರ ಒಂದು ಜನಗಳ ಸಮಯ ಎಲ್ಲವನ್ನು ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಮಗುವಾಗಿದ್ದಾಗ ಗರ್ಭಿಣಿ ಇದ್ದಂತಹ ತಾಯಂದಿರು ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಮಗು ಒಳ್ಳೆ ರೀತಿಯಲ್ಲಿ ಹುಟ್ಟಿ ಬರ್ಲಿ ಅಂತ ಅವ್ರು ಅನೇಕ ಹರಕೆಗಳನ್ನ ಹೊತ್ಕೊಳ್ಳುವಂಥದ್ದು, ಎಚ್ಚರಿಕೆಗಳನ್ನ ವಹಿಸುವಂಥದ್ದು ಇದೆಲ್ಲ ಮಾಡ್ತಿದ್ರು. ಅದನ್ನ ಹೇಳ್ತಾ ಇದಾರೆ. ಹೇಳುವಾಗ ಅವರು ಆ ಸ್ವರ ಅದು ಮೃದುವಾಗಿದೆ, ದುರ್ಬಲವಾಗಿದೆ. ಮತ್ತೆ ಅವ್ರು ಹೇಳ್ತಾ ಇದ್ರು, ಮಕ್ಕಳನ್ನ ಹೆತ್ಕೊಳ್ಳೋಕೆ ತಂದೆ ತಾಯಿ ಎಷ್ಟು ಎಚ್ಚರಿಕೆ ವಹಿಸ್ತಾ ಇದ್ರು. ಹಾಗೆ ಈಗಿನ ಕಾಲದ ಅವರು ಜನರಲ್ಲ, ಅವ್ರು 2 ಕಾಲಿನ ಪ್ರಾಣಿಗಳು ಆ ಮಕ್ಕಳನ್ನ ಕೊಲ್ತಾ ಇದ್ದಾರೆ. ಆ ಮಗು ಬೇಡ ಅಂತ ಹೇಳಿ ಅದನ್ನ ತೆಗಿಸ್ತಾ ಇದ್ದಾರೆ. ಇವ್ರೆಂತಹ ಕ್ರೂರಿಗಳು ಅಂತ ಹೇಳಿ ಬೈತಾ ಇದ್ದಾರೆ. ಆದ್ರೆ ಈಗ್ಲೂ ಕೂಡ ಹಳ್ಳಿಗಳಲ್ಲಿ ಇರುವಂತಹ ಜನ ಕೃಷಿ ಮಾಡಿ ಗೋವುಗಳನ್ನ ಇಟ್ಕೊಂಡು ಹರೇ ಕೃಷ್ಣ ಸಂಕೀರ್ತನೆ ಮಾಡ್ತಾ ನೆಮ್ಮದಿ ಜೀವನ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಈ ಒಂದು ಸರ್ಕಾರ ಇಂದಿರಾ ಗಾಂಧಿಯನ್ನ ಬೈತಾ ಇದ್ದಾಳೆ. ಅಂದ್ರೆ ಅವಳಿದ್ದಂತಹ ಸಮಯದಲ್ಲಿ ಏನ್ ಮಾಡಿದ್ಲು, ಸಂತಾನಹರಣ ಅಂತ ಹೇಳಿ ಎಲ್ಲರಿಗೂ ಕೂಡ ಬಲವಂತವಾಗಿ ಸಂತಾನಹರಣ ಚಿಕಿತ್ಸೆನ ಮಾಡ್ತಾ ಇದ್ಲು. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ಎಂತಹ ಒಂದು ಕೆಟ್ಟ ಸಮಯ ಬಂದಿದೆ ಅಂತ ಇಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಶಿಷ್ಯಂದಿರ ಜೊತೆಲಿ. ಮತ್ತೆ ಅವಾಗ ಅಲ್ಲಿಗೆ ಒಬ್ಬ ಭಕ್ತ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ, ಗಂಗಾ ನದಿಯ ಉದ್ದಕ್ಕೂ ದೋಣಿಯಲ್ಲಿ ಅವರು ಹಳ್ಳಿಗೂ ಹೋಗಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ರು. ಅವರು ಪ್ರಸಾದವನ್ನ ಹಂಚುತ್ತಾ ಇದ್ರು. ಕೊನೆಗೆ ಅವರು ಪ್ರಭುಪಾದರ ಹಳ್ಳಿಗೆ ಬಂದಿದ್ದಾರೆ. ಅಲ್ಲಿ ಪ್ರಭುಪಾದರ ಹತ್ರ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಹಳ್ಳಿಗಳಲ್ಲಿ ಒಂದು ವಿಶಿಷ್ಟವಾದ ಒಂದು ಅಡಿಗೆಯನ್ನು ತಿಂದ್ರು ಅಂತ ಹೇಳ್ತಾ ಇದ್ದಾರೆ. ಗೋಧಿ ಹಿಟ್ಟಿನ ಮುದ್ದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಯಲು ಭೂಮಿಯಲ್ಲಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದ್ರೆ, ಈ ಸಗಣಿದು ಬೆರಣಿ ತಟ್ಟಿ ಅದರಲ್ಲಿ ಬೆಂಕಿ ಒಲೆನ ಹಚ್ಚಿ ಅದ್ರ ಮೇಲೆ ಮಡಿಕೆ ಇಟ್ಟು ಬೇಳೆ ಬೇಯಿಸುವಂತದ್ದು. ಮತ್ತೆ ಈ ಒಂದು ತುಪ್ಪದಿಂದ ಗೋಧಿ ಮುದ್ದೆನ ಮಾಡ್ತಿದ್ರು. ತುಂಬಾ ರುಚಿಯಾಗಿತ್ತು ಅಂತೆಲ್ಲ, ಅದ್ಭುತವಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಪ್ರಭುಪಾದರು ಕೂಡ ಕೂತಿರುವಂತಹ ಒಂದು ವಾತಾವರಣ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಒಂದು ಚಿಲುಮೆ, ಮತ್ತೆ ಪಾರಿವಾಳಗಳು, ಗಿಳಿಗಳು, ಅವುಗಳ ಒಂದು ಸದ್ದು ಇದೆಲ್ಲ ಕೂಡ ತುಂಬಾ ನೋಡೋದಕ್ಕೆ ಹಿತಕರವಾದ ಒಂದು ವಾತಾವರಣ ಇತ್ತು. ಮತ್ತೆ ಆಗ ಪ್ರಭುಪಾದರು ಅವರು ನೆನಪಿಸ್ಕೊತಾ ಇದ್ದಾರೆ, ನಾನು ಹುಟ್ಟಿದಾಗ ಆ ಒಂದು ಜಾತಕವನ್ನ ಬರೆಸಿದ್ರು. ಆ ಜಾತಕದಲ್ಲಿ ಆ ಪಂಡಿತ ಏನಂತ ಹೇಳಿದ ಅಂದ್ರೆ, ಈ ಮಗು 70 ವರ್ಷ ಆದ ನಂತರ ಭಾರತದಿಂದ ಅಂದ್ರೆ ದೇಶದಿಂದ ಹೊರಗಡೆ ಹೋಗಿ ವಿಶ್ವಾದ್ಯಂತ ಅನೇಕ ದೇವಾಲಯಗಳನ್ನ ಸ್ಥಾಪಿಸ್ತಾನೆ ಅಂತ ಅವ್ರು ಹುಟ್ಟಿದಾಗ್ಲೇ ಒಂದು ಜಾತಕದಲ್ಲಿ ಆ ಜ್ಯೋತಿಷಿ ಬರೆದಿರ್ತಾನೆ. ಅದನ್ನ ನೆನಪಿಸ್ಕೋತಾರೆ. ಮತ್ತೆ ವಾಸ್ತವವಾಗಿ ತಾವು ಹೋಗಲೇಬೇಕಾಗುತ್ತದೆ ಎಂಬುದು ತಮಗೆ ಮೊದಲು ಅರ್ಥವಾಗುತ್ತಿರಲಿಲ್ಲವೆಂದು, ಅಂತಿಮವಾಗಿ ಅಮೆರಿಕಕ್ಕೆ ಹೋದ ಮೇಲೆ ಹಿಂತಿರುಗುವ ಬಯಕೆ ಇರಲಿಲ್ಲ ಅಂತಂದ್ರೆ ಹೇಳ್ತಾ ಇದ್ದಾರೆ. ಅಂದ್ರೆ ಅದೆಲ್ಲ ಜ್ಯೋತಿಷ್ಯ ಬರ್ದಿದ್ದೆಲ್ಲ ಅವರು ಅದನ್ನ ಗಂಭೀರವಾಗಿ ತಗೊಂಡಿರ್ಲಿಲ್ಲ. ಆದ್ರೆ ಅವ್ರು ಒಂದಿನ ಹೋಗ್ತಾರೆ ಅಂತ ಅವರು ಊಹೆ ಕೂಡ ಮಾಡಿರ್ಲಿಲ್ಲ.
70 ವರ್ಷ ಆದ್ಮೇಲೆ ಅವ್ರು ಹೋಗ್ತಾರೆ ಅಂದ್ರೆ ಇನ್ನ ಬೇಗನೆ ಹೋಗ್ಬೋದಾಗಿತ್ತು, ಹೋಗ್ತೀನಿ ಅನ್ನೋದಾಗಿದ್ರೆ. ಆದ್ರೆ ಒಂದ್ಸತಿ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅನಿಸ್ತು, ನಾನ್ ಮತ್ತೆ ವಾಪಸ್ ಭಾರತಕ್ಕೆ ಬರಬಾರ್ದು, ನಾನು ಇಲ್ಲೇ ಇರ್ಬೇಕು ಅಂತ ಅವ್ರ ಮನಸ್ಸು ಮಾಡ್ಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಮನಸ್ಸು ಮಾಡಿದ್ರು ಅಂದ್ರೆ ಅವ್ರು ಅಲ್ಲಿಯೇ ಸಿಟಿಸನ್ಶಿಪ್ ಕೂಡ ತಗೊಂಡ್ಬಿಟ್ಟಿದ್ರು ಅಂತ ಹೇಳಿ ಹೇಳ್ತಾ ಇದಾರೆ. ಆದ್ರೆ ಮತ್ತೆ ಭಾರತಕ್ಕೆ ಯಾಕೆ ಬರ್ಬೇಕಾಯ್ತು ಅಂತಂದ್ರೆ ಅವ್ರಿಗೆ ಒಂದು ಪಾರ್ಶ್ವವಾಯು ಆಯ್ತು, ಸ್ಟ್ರೋಕ್ ಆಯ್ತು ಅಂತಾನೆ ಹೇಳ್ತಾ ಇದಾರೆ. ಆ ಟೈಮಲ್ಲಿ ಅವರು ಭಾರತಕ್ಕೆ ಮರಳಬೇಕಾಗಿ ಬಂತು. ಆದ್ರೆ ಇದೆಲ್ಲ ಕೃಷ್ಣನ ಇಚ್ಛೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ನನಗೆ ಯಾವತ್ತೂ ಕೂಡ ಅಲ್ಲಿಂದ ಬರ್ಬೇಕು ಅಂತ ಮನಸ್ಸೇ ಇರ್ಲಿಲ್ಲ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹಳನಿ ಮಾತಾಜಿ ಓದಿ. ಹಳನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಭಾರತಕ್ಕೆ ಮರಳಿ ಬಂದದ್ದಕ್ಕೆ ನಿಮಗೆ ದುಃಖವಾಗಿದೆಯೇ ಎಂದು ತಮಾಲ ಕೃಷ್ಣ ಗೋಸ್ವಾಮಿ ಕೇಳಿದರು. ಇಲ್ಲ ಪ್ರಭುಪಾದರೆಂದರು. ನನ್ನ ಯೋಜನೆ ಅಲ್ಲೇ ಉಳಿಯಬೇಕೆಂಬುದಾಗಿತ್ತು. ಆದರೆ ಕೃಷ್ಣನ ಯೋಜನೆ ಬೇರೆಯೇ ಇತ್ತು. 1970ರಲ್ಲಿ ನಾನು ಹಿಂದಿರುಗಿ ಹೊರಟಾಗ ಇಸ್ಕಾನ್ ಲಾಸ್ ಏಂಜಲೀಸ್ ದೇವಾಲಯದಲ್ಲಿರುವ ಕೃಷ್ಣಮೂರ್ತಿಯಾದ ದ್ವಾರಕಾಧೀಶನ ಹತ್ತಿರ ಹೇಳಿದೆ, ನಾನು ಪ್ರಚಾರಕ್ಕೆಂದು ಇಲ್ಲಿಗೆ ಬಂದೆ. ನೀನೇಕೆ ನನ್ನನ್ನು ಹಿಂದಕ್ಕೆ ಕರೆಯುತ್ತಿದ್ದೀಯೋ ಗೊತ್ತಾಗುವುದಿಲ್ಲ. ಅದು ನಾನು ಲಾಸ್ ಏಂಜಲೀಸ್ ಬಿಡುವಾಗ. ನನಗೆ ಅಮೆರಿಕ ಬಿಡುವುದು ಸಂತೋಷದ ವಿಷಯವಾಗಿರಲಿಲ್ಲ. ಆದರೆ ಕೃಷ್ಣನಿಗೆ ತನ್ನದೇ ಯೋಜನೆ ಇತ್ತು. ಒಳ್ಳೆಯ ಯೋಜನೆ. ತಮಾಲ ಕೃಷ್ಣರ ವ್ಯಾಖ್ಯಾನ. ಶ್ರೀಲ ಪ್ರಭುಪಾದರು ಮುಂದುವರಿಸಿದರು. ಕೃಷ್ಣ ಹೇಳಿದ, ಬಾ, ನಿನಗೆ ವೃಂದಾವನದಲ್ಲಿ ಒಳ್ಳೆಯ ಜಾಗ ಕೊಡುತ್ತೇನೆ. ನೀನು ವೃಂದಾವನದಲ್ಲೇ ನೆಲೆಸಿದ್ದೆ. ಆಗ ವೃಂದಾವನ ಬಿಡುವಂತೆ ನಾನು ಹೇಳಿದ್ದೆ. ಈಗ ನೀನು ಹಿಂದಕ್ಕೆ ಬರಲೇಬೇಕು. ನಿನಗೆ ಒಳ್ಳೆಯ ಜಾಗ ಕೊಡುತ್ತೇನೆ. ಹೀಗೆ ಕೃಷ್ಣ ಬೇರೆ ಯಾವುದೇ ಜಾಗಕ್ಕಿಂತ 100 ಮಡಿ ಉತ್ತಮವಾದ ಜಾಗವನ್ನೇ ಕರುಣಿಸಿದ್ದಾನೆ ಅಲ್ಲವೇ? ಶ್ರೀಲ ಪ್ರಭುಪಾದರಿಗೆ ಸಖತ್ ಕಾಯಿಲೆ ಎಂಬ ಶೀರ್ಷಿಕೆಯ ಬರಹವು ಟೈಮ್ಸ್ ಆಫ್ ಇಂಡಿಯಾದ ಮುಖಪುಟದಲ್ಲಿ ಬಂದಿತ್ತು. ಅದನ್ನು ಕೇಳಿ ಶ್ರೀಲ ಪ್ರಭುಪಾದರು ಹೇಳಿದರು, ಭಕ್ತಿವೇದಾಂತ ಸ್ವಾಮಿಯವರು ಮಹತ್ವದ ವ್ಯಕ್ತಿ ಎಂದು ಅನ್ನಿಸದಿದ್ದರೆ ಅವರು ಇದನ್ನು ಮುದ್ರಿಸುತ್ತಿರಲಿಲ್ಲ. ಗಿರಿರಾಜರು ಹೆಚ್ಚು ಮಾಹಿತಿಯನ್ನು ಕೋರಿ ಅನೇಕ ಬೆಂಬಲಿಗರು ತಮ್ಮ ಮುಂಬಯಿ ದೇವಾಲಯಕ್ಕೆ ಫೋನು ಮಾಡಿದ್ದರೆಂದು ಬರೆದಿದ್ದರು. ಶ್ರೀಲ ಪ್ರಭುಪಾದರು ಈಗ ಗುಣಮುಖರಾಗಿದ್ದಾರೆ ಎಂಬ ಶೀರ್ಷಿಕೆಯಲ್ಲಿ ಕೆಲವು ದಿನಗಳ ನಂತರ ಭಕ್ತರೊಬ್ಬರು ಟೈಮ್ಸ್ ಆಫ್ ಇಂಡಿಯಾದ 3ನೇ ಪುಟದಲ್ಲಿ ಬರೆದಿದ್ದರು. ಹಾಗಾದರೆ ಶ್ರೀಲ ಪ್ರಭುಪಾದರು ಸಖತ್ ಕಾಯಿಲೆಯಾಗಿರುವರೋ, ಗುಣಮುಖರಾಗಿರುವರೋ? ನಾನು ಬದುಕಬಹುದು, ಸಾಯಬಹುದು, ಏನೇ ಆದರೂ ನಾನು ಕೃಷ್ಣನೊಂದಿಗೆ ಇರುತ್ತೇನೆ. ಆದರೆ ಸಾಯುವವರೆಗೂ ಉತ್ಸಾಹದಿಂದ ಇರುವಂತೆ ಮಾಡು ಎಂದು ಕೃಷ್ಣನನ್ನು ಕೇಳಿದೆ. ಸೈನಿಕನು ಯುದ್ಧರಂಗದಲ್ಲಿ ಹೋರಾಡುತ್ತಲೇ ಸಾಯಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾನು ಅಮೆರಿಕಕ್ಕೆ ಒಮ್ಮೆ ಹೋದ್ಮೇಲೆ ನನ್ಗೆ ಸಿಟಿಸನ್ಶಿಪ್ ತಗೊಂಡೆ, ನನ್ಗೆ ಅಲ್ಲಿಂದ ಬರೋದಕ್ಕೆ ಇಷ್ಟನೇ ಇರ್ಲಿಲ್ಲ. ಆದ್ರೆ ಕೃಷ್ಣನ ಯೋಜನೆ ಏನಿತ್ತು ಅಂದ್ರೆ ನಾನು ಮತ್ತೆ ಬರುವಂತೆ ಮಾಡ್ದ ಒಂದು ಪಾರ್ಶ್ವವಾಯು ಆದ ಕಾರಣ ಅಂತ ಅಲ್ಲಿ ಹೇಳ್ತಾ ಇದಾರೆ. ಅದಕ್ಕೆ ತಮಾಲ ಕೃಷ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹಾಗಾದ್ರೆ ನೀವು ಭಾರತಕ್ಕೆ ಮರಳಿ ಬಂದಿದ್ದಕ್ಕೆ ನಿಮ್ಗೆ ಬೇಜಾರಾಗ್ತಾ ಇದೆಯಾ ಅಂತ ಕೇಳ್ತಾ ಇದಾರೆ. ಅದಕ್ಕೆ ಪ್ರಭುಪಾದರು ಇಲ್ಲ ಅಂತ ಇದ್ದಾರೆ. ಅಂದ್ರೆ ನನಗೆ ನಿಜವಾಗ್ಲೂ ಅಲ್ಲೇ ಇರ್ಬೇಕು ಅಂತಿತ್ತು. ಆದ್ರೆ 1970s ಅಲ್ಲಿ ಮತ್ತೆ ವಾಪಸ್ ಬರುವಂತಾಯ್ತು. ಅವಾಗ ನಾನು ಅಲ್ಲಿ ಲಾಸ್ ಏಂಜಲೀಸ್ ನಲ್ಲಿ ಇದ್ದಂತಹ ಕೃಷ್ಣನ ದೇವಸ್ಥಾನದಲ್ಲಿ ಕೃಷ್ಣನ ಮೂರ್ತಿಯನ್ನ ದ್ವಾರಿಕಾಧೀಶನ ಹತ್ರ ಹೋಗಿ ಹೇಳ್ತಾ ಇದ್ದೆ, ನಾನು ಇಲ್ಲಿಗೆ ಬರ್ತೀನಿ ಅಂತ ವಾಪಸ್ ನನ್ನನ್ನ ಇಲ್ಲಿ ಕರ್ಸ್ಕೊಂಡವನು ನೀನು, ನನ್ನ ಪ್ರಚಾರಕ್ಕಂತ ಇಲ್ಲಿಗೆ ಬಂದಿದ್ದು. ಮತ್ತೆ ನನ್ನನ್ನ ಇಲ್ಲಿಗೆ ಬಂದ್ಮೇಲೆ ನಾನು ಇಲ್ಲಿಂದ ಹೋಗೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಆದ್ರೂ ಕೂಡ ನೀನ್ ನನ್ನನ್ನ ಹೋಗುವಂತೆ ಮಾಡ್ತಾ ಇದೀಯಾ, ನನಗಿದು ನಿಜವಾಗ್ಲೂ ಖುಷಿ ಇಲ್ಲ, ನನ್ಗೆ ಬೇಜಾರಾಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಹೇಳ್ಬಿಟ್ಟು ಬಂದ್ರು. ಮತ್ತೆ ಹೇಳಿದವಾಗ ಇದೆಲ್ಲ ನಿನ್ನದೇ ಒಂದು ಪ್ಲಾನ್ ಅಂತ ಇಲ್ಲಿ ಕೃಷ್ಣನಿಗೆ ಹೇಳಿದ್ದಾರೆ. ಮತ್ತೆ ಅಲ್ಲಿ ತಮಾಲ ಕೃಷ್ಣ ಹೇಳ್ತಾ ಇದ್ದಾರೆ, ಹೌದು ಕೃಷ್ಣನ ಪ್ಲಾನ್ ಅದು ಒಳ್ಳೆಯ ಪ್ಲಾನ್ ಆಗಿತ್ತು ಅಂತ. ಅದಕ್ಕೆ ಶ್ರೀಲ ಪ್ರಭುಪಾದರು ನಿರ್ವಹಿಸ್ಕೊಂಡು ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳಿದ ನನಗೆ ವೃಂದಾವನಕ್ಕೆ ಮತ್ತೆ ಬಾ ಅಂತ. ಅಂದ್ರೆ ನಾನು ವೃಂದಾವನದಲ್ಲಿದ್ದಾಗ ನನ್ನನ್ನ ಅವನೇ ಪ್ರಚಾರಕ್ಕಂತ ಹೇಳಿ ಪಾಶ್ಚಾತ್ಯ ದೇಶಗಳಿಗೆ ಕಳಿಸ್ಕೊಟ್ಟ. ಈಗ ಮತ್ತೆ ವಾಪಸ್ ನನ್ನನ್ನ ಅವನೇ ಕರ್ಸ್ಕೊಂಡಿದ್ದಾನೆ. ಅವನು ಕರ್ಸ್ಕೊಳ್ಳುವಾಗ ನಿನಗೆ ಏನು ಒಂದು ಒಳ್ಳೆ ಜಾಗ ಅಂತಂದ್ರೆ ಎಷ್ಟು ಒಳ್ಳೆ ಜಾಗ ಅಂತಂದ್ರೆ 100 ಪಟ್ಟು ಒಳ್ಳೆ ಜಾಗನೇ ವೃಂದಾವನದಲ್ಲಿ ಸಿಗುತ್ತೆ ಅಂತ ಹೇಳಿ ಅವನು ನನ್ನನ್ನ ಇಲ್ಲಿ ಕರೆಸ್ಕೊಂಡಿದ್ದಾನೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರವನ್ನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಯಾರೋ ಪ್ರಭುಪಾದರಿಗೆ ಸಖತ್ ಕಾಯಿಲೆ ಅನ್ನುವಂತಹ ಒಂದು ಶೀರ್ಷಿಕೆಯನ್ನು ಕೊಟ್ಟು ಒಂದು ವಿಚಾರವನ್ನ ಅಂದ್ರೆ ಒಂದು ಪ್ರಕಟಣೆ ಮಾಡಿದ್ದಾರೆ. ಪ್ರಭುಪಾದರು ಅದನ್ನು ನೋಡಿದಾಗ ಅವ್ರಿಗೆ ಬೇಸರ ಆಗುತ್ತೆ. ಅಂದ್ರೆ ಭಕ್ತಿವೇದಾಂತ ಸ್ವಾಮಿಯವರ ಮಹತ್ವದ ವ್ಯಕ್ತಿ ಅಂತ ಅನ್ನಿಸಿಲ್ಲ
ಅಂತವರೇ ಇಂತಹ ಒಂದು ಟಾಪಿಕ್ ಅನ್ನ ಶೀರ್ಷಿಕೆನ ಕೊಟ್ಟು ಅಲ್ಲಿ ನನ್ನ ಬಗ್ಗೆ ಕೊಟ್ಟಿದ್ದಾರೆ ಅಂತಲ್ಲಿ ಹೇಳ್ತಾರೆ. ಮತ್ತೆ ಗಿರಿರಾಜರು ಅವ್ರು ಏನ್ ಮಾಡ್ತಾರೆ, ಹೆಚ್ಚು ಮಾಹಿತಿಯನ್ನ ತಗೊಳ್ತಾರೆ. ಅಂದ್ರೆ ಮತ್ತೆ ಅವರು ದೇವಾಲಯಕ್ಕೆ ಫೋನ್ ಮಾಡಿ ಆಮೇಲೆ ಜನ ಎಲ್ಲರೂ ಕೂಡ ಪ್ರಭುಪಾದರ ಬಗ್ಗೆ ಯಾರೆಲ್ಲ ಕಳವಳಗೊಂಡಿದ್ರು ಅವರೆಲ್ಲರೂ ಕೂಡ ಗಿರಿರಾಜರು ಅಂದ್ರೆ ಅವರು ಮುಂಬೈಲಿದ್ರು, ಅವರ ದೇವಾಲಯಕ್ಕೆ ಫೋನ್ ಮಾಡಿ ಹೇಗಿದ್ದಾರೆ ಪ್ರಭುಪಾದರು ಅಂತ ವಿಚಾರಿಸಿದ್ರು. ಮತ್ತೆ ಈಗ ಭಕ್ತರೊಬ್ರು ಅದೇ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಮತ್ತೆ ಒಂದು ಪ್ರಕಟಣೆ ಮಾಡ್ತಾರೆ, ಶೈಲ ಪ್ರಭುಪಾದರು ಈಗ ಗುಣಮುಖರಾಗಿದ್ದಾರೆ ಅಂತ. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾನು ಸಖತ್ ಕಾಯಿಲೆಯಲ್ಲಿದ್ದೀನೋ, ಗುಣಮುಖನಾಗಿದ್ದೀನೋ, ನಾನು ಬದುಕ್ತೀನೋ ಸಾಯ್ತೀನೋ, ಏನೇ ಆದ್ರೂ ಕೃಷ್ಣ ನನ್ನ ಜೊತೆ ಯಾವಾಗ್ಲೂ ಇರ್ತಾನೆ, ಸಾಯುವವರೆಗೂ ಉತ್ಸಾಹದಿಂದ ಇರ್ಬೇಕು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಹೇಗೆ ಒಬ್ಬ ಸೈನಿಕ ಯುದ್ಧದಲ್ಲಿ ಹೋರಾಡ್ತಲೇ ಸಾಯ್ತಾನೋ ಅದೇ ರೀತಿ ನಾನು ಕೂಡ ಇರುವಷ್ಟು ದಿನ ಕೃಷ್ಣ ಕೃಪೆ ಮಾಡ್ತಾ ಉತ್ಸಾಹದಿಂದ ಇರ್ಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜ್ಯೋತಿಶ್ರೀ ಮಾತಾಜಿ ಓದಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ರೀಲ ಪ್ರಭುಪಾದರ ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಶ್ರೀಲ ಪ್ರಭುಪಾದರ ಕೋರಿಕೆಯಂತೆ ಸಮಾನ ಕೃಷ್ಣರ ಎಲ್ಲ ಪತ್ರ ವ್ಯವಹಾರಗಳಿಗೂ ಉತ್ತರ ಬರೆದು ಕಾರ್ಯದರ್ಶಿ ಎಂದು ತಮ್ಮ ಹೆಸರನ್ನೇ ಹಾಕುತ್ತಿದ್ದರು. ಒಂದು ಕಾಗದದಲ್ಲಿ ಹೀಗೆ ಬರೆದಿದ್ದರು: ಈಗಿನ ಪರಿಸ್ಥಿತಿಯಲ್ಲಿ ಕಾಗದಗಳನ್ನು ಶ್ರೀಲ ಪ್ರಭುಪಾದರಿಗೆ ಓದಿ ಹೇಳುವುದು ಸಾಧ್ಯವಿಲ್ಲ. ಯಾವುದಾದರೂ ಒಳ್ಳೆಯ ಸುದ್ದಿ ಇದ್ದರೆ ಸುಮ್ಮನೆ ಅವರಿಗೆ ಮೇಲೆ ಮಾಡ್ತೀರ ಮಾತಾಜಿ ತಿಳಿಸುತ್ತೇನೆ ಅಷ್ಟೇ. ನಿಮ್ಮ ಯಶಸ್ವಿ ನಗರಸಭಾ ಸಮಾವೇಶ ಹಾಗೂ ಇತರ ಪ್ರಚಾರ ಚಟುವಟಿಕೆಗಳನ್ನು ತಿಳಿಸಿದ್ದೇನೆ. ಶ್ರೀಲ ಪ್ರಭುಪಾದರ ಪತ್ರಗಳಷ್ಟೇ ಇವುಗಳಿಗೂ ಬೆಲೆ ಇತ್ತು. ಏಕೆಂದರೆ ಆ ಪತ್ರಗಳಲ್ಲಿ ಅನೇಕ ವೇಳೆ ಶ್ರೀಲ ಪ್ರಭುಪಾದರ ನೇರ ಮಾತುಗಳನ್ನೇ ಉದ್ಧರಿಸಲಾಗುತ್ತಿತ್ತು. ಒಂದು ಸಂಜೆ ಶ್ರೀಲ ಪ್ರಭುಪಾದರು ಅಲ್ಲಿದ್ದ ಎಲ್ಲ ಸನ್ಯಾಸಿಗಳನ್ನು ಕರೆದರು. ತಮಗೆ ತುಂಬಾ ಆಯಾಸವಾಗುತ್ತಿದೆ ಎಂದು ಹೇಳಿದರು. ಆದರೆ ಮಕ್ಕಳು ಜೊತೆಗಿದ್ದಾಗ ತಂದೆಗೆ ಸಂತೋಷವಾಗುವ ಹಾಗೆ ನೀವೆಲ್ಲ ನನ್ನ ಜೊತೆ ಇದ್ದರೆ ನನಗೆ ಸ್ವಲ್ಪ ಉತ್ತಮವೆನ್ನಿಸುತ್ತದೆ ಎಂದರು. ಒಂದು ದಿನ ಶ್ರೀಲ ಪ್ರಭುಪಾದರ ಸಂಗಡ ಕುಳಿತಿದ್ದಾಗ ಶ್ರೀಲ ಪ್ರಭುಪಾದರ ಪ್ರಸಾದದ ಟೇಬಲ್ ಮೇಲ್ಭಾಗದ ಗೋಡೆಗೆ ತಗುಲಿಸಿ ಹಾಕಿದ್ದ ಕೃಷ್ಣ ಲೀಲೆಗಳ ಚಿತ್ರವನ್ನು ವಿವರಿಸಲು ಸಮಾನ ಕೃಷ್ಣರು ಆರಂಭಿಸಿದರು. ಕೃಷ್ಣ ಮತ್ತು ಗೋಪಾಲಕರು ಊಟ ಮಾಡುತ್ತಿರುವ ವರ್ಣಚಿತ್ರ ಅದು. ಶ್ರೀಲ ಪ್ರಭುಪಾದರು ಚಿತ್ರ ನೋಡಿದರು. ಕಣ್ಣು ಮುಚ್ಚಿ ಲೀಲೆಯಲ್ಲಿ ಮೇಲೋಗ್ತಾರೆ ಕಣ್ಣು ಮುಚ್ಚಿ ಲೀಲೆಯನ್ನೇ ಧ್ಯಾನಿಸುತ್ತಾ ಹೇಳಿದರು: ಬದುಕಿನ ಉನ್ನತ ತಮ್ಮ ಪರಿಪೂರ್ಣತೆ ಎಂದರೆ ಇದೆ. ಕೃಷ್ಣ ಇಲ್ಲದೆ ಏನನ್ನೂ ಮಾಡಿದರೂ ಅದು ವ್ಯರ್ಥ ಕಾಲದ ಹರಣ. ಇದರ ಬಗೆಗೆ ಏನನ್ನೂ ಯೋಚಿಸುತ್ತಾರೆ. ಪ್ರಭುಪಾದರ ಮನೋಲಹರಿ ಅಲೌಕಿಕ ಭಾವನೆ ಧೋರಣೆಗಳ ವಲಯದಲ್ಲಿ ಓಲಾಡುತ್ತಿತ್ತು. ತಮ್ಮ ಆರೈಕೆ ಮಾಡುತ್ತಿದ್ದ ಕೆಲವರು ಶಿಷ್ಯರಿಗೆ ಹೇಳಿದರು: ನನಗೆ ಹೀಗನ್ನಿಸುತ್ತೆ, ನಾನು ಒಬ್ಬ ಕಶ್ಚಿತ್ ಮಾನವ. ನನಗೆ ಇಷ್ಟೊಂದು ಸೇವೆ ಮಾಡುತ್ತಿದ್ದೀರಿ. ನಿಮ್ಮ ಋಣ ಹೇಗೆ ತೀರಿಸಬೇಕು ತಿಳಿಯುತ್ತಿಲ್ಲ. ನಾನು ಎಲ್ಲ ರೀತಿಯಿಂದಲೂ ಬಡವ, ಹಣಕಾಸಿನಲ್ಲಾಗಲಿ ಧಾರ್ಮಿಕವಾಗಿ ಆಗಲಿ. ಸಮಾಲ ಕೃಷ್ಣರೆಂದರು: ಶ್ರೀಲ ಪ್ರಭುಪಾದರೆ ತಮ್ಮ ಸೇವೆ ಮಾಡುವುದೊಂದೇ ನಮ್ಮ ಗುರಿ ಗೊತ್ತು ಪ್ರಭುಪಾದರೆಂದರು. ನಾನು ಬದುಕಿರುವವರೆಗೂ ಅದಕ್ಕಾಗಿಯೇ ನಿಮ್ಮ ಪ್ರಾಮಾಣಿಕ ಸೇವೆಯಿಂದಾಗಿ ಜಗತ್ತಿನ ಎಲ್ಲ ಕಡೆ ಸುಸೂತ್ರವಾಗಿ ಸಾಗುತ್ತಿವೆ. ಧನ್ಯವಾದಗಳು ಮಾತಾಜಿ. ಓದಿ ಮಾತಾಜಿ. ಓದ್ತೇನೆ ಮಾತಾಜಿ. ಆದರೂ ಆಗಾಗ ತಪ್ಪಿತಸ್ಥ ಶಿಷ್ಯರಿಗೆ ಇನ್ನೂ ಚೀಮಾರಿ ಹಾಕುತ್ತಲೇ ಇದ್ದರು. ಬಟ್ಟೆ ಹಾಕುವಾಗ ಉಪೇಂದ್ರರು ತುಂಬಾ ಸಣ್ಣ ಲುಂಗಿಯನ್ನು ಕೊಟ್ಟಾಗ ಪ್ರಭುಪಾದರು ಅವರನ್ನು ಮೂರ್ಖ ಮತ್ತು ಮೂಢ ಎಂದೆಲ್ಲ ಬೈದರು. ಒಂದು ಬೆಳಿಗ್ಗೆ ತುಂಬಾ ಶೀತವಾಗಿದ್ದುದರಿಂದ ಸಮಾನ ಕೃಷ್ಣರು ಪ್ರಭುಪಾದರ ಸೇವೆಗೆ ಬರಲೇ ಇಲ್ಲ. ಪ್ರಭುಪಾದರು ತುಂಬಾ ಉಗ್ರರಾಗಿದ್ದರು. ಯಾವುದೇ ಕಾರ್ಯಕ್ಷೇತ್ರದಲ್ಲೂ ನಾನು ತಡ ಮಾಡಿದವನೇ ಅಲ್ಲ. ವ್ಯವಹಾರದಲ್ಲಿ ಕೂಡ ಹಾಗೆ. ಡಾಕ್ಟರ್ ಬೋಸ್ಗೆ ನನ್ನನ್ನು ಕಂಡರೆ
ತುಂಬಾ ಇಷ್ಟ. 40,000 ರೂಪಾಯಿಗಳವರೆಗೆ ಚೆಕ್ಕುಗಳಿಗೆ ಸಹಿ ಹಾಕಲು ನನಗೆ ಚೆಕ್ಕುಗಳನ್ನು ಕೊಡುತ್ತಿದ್ದರು. ನಾನು ಎಂದೂ ಸೋಮಾರಿಯಾಗಿರಲಿಲ್ಲ ಅಥವಾ ಕರ್ತವ್ಯವನ್ನು ಅವಗಣಿಸುತ್ತಿರಲಿಲ್ಲ. ಕೆಲಸವನ್ನು ಶ್ರದ್ಧೆಯಿಂದ ಪರಿಪೂರ್ಣವಾಗಿ ಮಾಡಲು ಪ್ರಯತ್ನಿಸುತ್ತಿದ್ದೆ. ಹೊಸದಾಗಿ ಮದುವೆಯಾದಾಗ ಮಾತ್ರ ಚಿಕ್ಕ ಹೆಂಡತಿಯೊಂದಿಗಿದ್ದಾಗ ಸ್ವಲ್ಪ ಅಧ್ಯಯನವನ್ನು ಕಡೆಗಣಿಸಿದ್ದುಂಟು. ಮುಂದೆ ನನ್ನ ಅಧ್ಯಯನವನ್ನೇ ಅವಗಣಿಸಿದೆ. ಅದಕ್ಕೆ ಪರಿಸ್ಥಿತಿಯೂ ಕಾರಣ. ಮುಂದೆ ನನ್ನ ಹೆಂಡತಿಯನ್ನು ಕಡೆಗಣಿಸಿದೆ. ಸಂಸಾರವನ್ನು ಇಷ್ಟಪಡದಿದ್ದುದಕ್ಕೆ ನಮ್ಮ ತಂದೆಗೆ ಸಂತೋಷವೇ ಆಗಿತ್ತು. ನೀನು ಅದೃಷ್ಟಶಾಲಿ ಎಂದರು. ಕೃಷ್ಣ ನನ್ನನ್ನು ಅನೇಕ ಪರಿಸ್ಥಿತಿಗಳಲ್ಲಿ ಪಾರು ಮಾಡಿದ್ದಾನೆ. ಈ ಭೌತಿಕ ಜೀವನ ಅಡೆತಡೆಗಳಿಂದ ಕೂಡಿದ್ದು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಅಂದ್ರೆ ಈ ಒಂದು ಲೆಟರ್ಸ್ ಪ್ಯಾರಲ್ದೆಲ್ಲ ಬರ್ತಾ ಇದೆ, ಅದನ್ನೆಲ್ಲ ಅವರು ಹೆಚ್ಚಾಗಿ ಓದ್ತಾ ಇಲ್ಲ ಮತ್ತೆ ಅದನ್ನ ಕೇಳ್ತಾನೂ ಇಲ್ಲ. ಅದನ್ನ ಇಲ್ಲಿ ತಮಾಲ ಕೃಷ್ಣರು ಕೂಡ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರ ಒಂದು ಕೋರಿಕೆ ಮೇರೆಗೆ ತಮಾಲ ಕೃಷ್ಣರು ಯಾವುದೇ ಒಂದು ಪತ್ರ ವ್ಯವಹಾರಗಳಿಗೂ ಉತ್ತರ ಬರೆಯೋದು ಕಾರ್ಯದರ್ಶಿ ಅಂದ್ರೆ ಅವರೇ ಬರೀತಿದ್ರು. ಪ್ರಭುಪಾದ್ರೆ ಯಾವ್ದಕ್ಕೂ ಉತ್ತರ ಕೊಡ್ತಾ ಇರ್ಲಿಲ್ಲ, ಅವರ ಪರವಾಗಿ ತಮಾಲ ಕೃಷ್ಣರೇ ಬರಿತಾ ಇದ್ರು. ಮತ್ತೆ ಒಂದು ಕಾಗದದಲ್ಲಿ ಹೀಗೆ ಬರ್ತಿದ್ರು ಅಂದ್ರೆ ಈಗೀಗ ಯಾವುದೇ ಒಂದು ಕಾಗದಗಳಿಗೆ ಪ್ರಭುಪಾದರು ಅದನ್ನ ಓದೋದು ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವ್ರಿಗೆ ನಾನು ಯಾವ್ದನ್ನು ತಿಳಿಸ್ತಾ ಇಲ್ಲ. ಅಂದ್ರೆ ಯಾವ್ದಾದ್ರು ಒಳ್ಳೆ ಸುದ್ದಿ ಇದ್ರೆ ಅದನ್ನ ಮಾತ್ರ ಅವ್ರಿಗೆ ಹೇಳ್ತೀನಿ. ಉದಾಹರಣೆಗೆ ಇಲ್ಲಿ ನಗರಸಭೆ ಸಮಾವೇಶ ನಡೀತು ಮತ್ತೆ ಪ್ರಚಾರದ ಚಟುವಟಿಕೆಗಳು ಏನೆಲ್ಲ ಆಯ್ತು ಅದನ್ನೆಲ್ಲ ನಾನು ಅವ್ರಿಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದ್ಲೆಲ್ಲ ಪ್ರಭುಪಾದ್ರೆ ಎಲ್ಲಾ ಪತ್ರಗಳಿಗೂ ಉತ್ತರಗಳನ್ನ ಬರೀತಿದ್ರು. ಈಗ ಅವರ ಪರವಾಗಿ ತಮಾಲ ಕೃಷ್ಣರು ಬರಿತಾ ಇದ್ದಾರೆ. ಆದ್ರೆ ಆ ಪತ್ರಗಳು ಕೂಡ ಅಷ್ಟೇ ಬೆಲೆ ಇತ್ತು. ಯಾಕೆಂದ್ರೆ ಅದು ನೇರವಾಗಿ ಪ್ರಭುಪಾದರ ಮಾತುಗಳೇ ಆಗಿತ್ತು ಆ ಪತ್ರ ಅನ್ನೋದ್ರಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಒಂದಿನ ಸಂಜೆ ಅಲ್ಲಿ ಸನ್ಯಾಸಿಗಳನ್ನ ಕರೆಸಿದ್ದಾರೆ. ಪ್ರಭುಪಾದರು ಕರೆಸಿ ಹೇಳ್ತಾ ಇದ್ದಾರೆ, ನನ್ಗೆ ಯಾಕೋ ಇವತ್ತು ಆಯಾಸ ಅನಿಸ್ತಿದೆ. ಇವನ್ನೆಲ್ಲ ಕರೆಸಿದ ಉದ್ದೇಶ ಏನು ಅಂತಂದ್ರೆ, ಯಾವಾಗ ತಂದೆ ತಾಯಿಗೆ ಮಕ್ಕಳೆಲ್ಲ ಅವ್ರ ಮನೇಲಿ ಒಟ್ಟಿಗೆ ಸೇರ್ತಾರೆ ಆಗ ಅವ್ರಿಗೆ ಒಂದು ಶಕ್ತಿ ಬರುತ್ತೆ, ಒಂದು ಹುಮ್ಮಸ್ ಬರುತ್ತೆ, ಒಂದು ಖುಷಿ ಬರುತ್ತೆ. ಹಾಗೆ ನೀವೆಲ್ಲರೂ ನನ್ನ ಜೊತೆ ಇದ್ದಾಗ ನನಗೆ ಏನಾದ್ರೂ ದೇಹದಲ್ಲಿ ಆಯಾಸ ಆಗ್ತಿದ್ರು ಕೂಡ ನನಗೆ ಆರಾಮ್ ಅನ್ಸುತ್ತೆ, ನನಗೆ ಉತ್ತಮ ಅನ್ಸುತ್ತೆ ಅನ್ನೋದಕ್ಕಾಗಿ ಎಲ್ಲಾರನ್ನು ಕರೆಸಿದೀನಿ ಅಂತ ಹೇಳಿ ಹೇಳ್ತಾ ಇದ್ರು. ಮತ್ತೆ ಒಂದಿನ ಶ್ರೀಲ ಪ್ರಭುಪಾದರು ಕೂತಿದ್ದಾಗ ಅಲ್ಲಿ ಅವ್ರ ಟೇಬಲ್ ಮೇಲೆ ಒಂದು ಗೋಡೆಗೆ ಕೃಷ್ಣನ ಒಂದು ಲೀಲೆಯ ಕುರಿತಾದಂತಹ ಒಂದು ಚಿತ್ರ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಮತ್ತೆ ಗೋಪಪಾಲಕರೆಲ್ಲರೂ ಕೂಡ ಊಟ ಮಾಡ್ತಾ ಇರುವಂತಹ ರೀತಿ ಇತ್ತು. ಅದನ್ನ ನೋಡಿ ಅವರು ಕಣ್ಮುಚ್ಚಿ ಆ ಲೀಲೆಯಲ್ಲೇ ಧ್ಯಾನ ಮಾಡ್ತಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಇಲ್ಲದ ಏನನ್ನು ಮಾಡಿದರೂ ಅದು ವ್ಯರ್ಥ ಕಾಲಹರಣ. ಅಂದ್ರೆ ಅವ್ರು ಸುಮ್ನೆ ಕೂತಾಗ್ಲೂ ಕೂಡ ಎಲ್ಲಿ ಕೂತಿದ್ರು ಏನ್ ಮಾಡ್ತಾ ಇದ್ರು ಕೂಡ ಕೃಷ್ಣನ ಬಗ್ಗೆನೆ ಮಾತಾಡುವಂಥದ್ದು, ಕೃಷ್ಣ ಪ್ರಜ್ಞೆಗೆ ಕುರಿತಾದನ್ನೇ ಯೋಚನೆ ಮಾಡುವಂಥದ್ದು. ಸುಮ್ನೆ ಎಲ್ಲೋ ಒಂದು ಭಗವಂತನ ಕುರಿತಾದಂತಹ ಒಂದು ಚಿತ್ರ ನೋಡಿದಾಗ್ಲೂ ಕೂಡ ಅವನ ಲೀಲೆಗಳಲ್ಲಿ ಅವರು ಮುಳುಗಿ ಹೋಗ್ತಾ ಇದ್ರು. ಹೀಗೆ ಅವರು ಪರಿಪೂರ್ಣವಾಗಿ ಅವರ ಜೀವನವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಕಳೀತಾ ಇದ್ರು ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಭುಪಾದರ ಮನೋಲಹರಿ ಲೌಕಿಕ ಭಾವನೆ ಧೋರಣೆಗಳ ವಲಯದಲ್ಲಿ ಓಲಾಡುತ್ತಿತ್ತು. ಅಂದ್ರೆ ಯಾವಾಗ್ಲೂ ಕೂಡ ಆ ಒಂದು ಕೃಷ್ಣ ಭಾವನಾಮೃತದಲ್ಲಿ ಅವರು ಮುಳುಗಿರ್ತಾ ಇದ್ರು. ಮತ್ತೆ ಶಿಷ್ಯರಿಗೂ ಕೂಡ ಹೇಳ್ತಾ ಇದ್ರು, ಅಂದ್ರೆ ನಾನೊಂದು ಯಕಶ್ಚಿತ್ ಮಾನವ, ನಾನು ಒಂದು ಸಾಧಾರಣ ಮನುಷ್ಯ, ಇಷ್ಟೊಂದು ಸೇವೆ ನನಗ್ ಮಾಡ್ತೀರಾ ನೀವು, ನಿಮ್ ಋಣ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ತುಂಬಾ ಬಡವ, ಹಣಕಾಸಿನಲ್ಲಾಗ್ಲಿ ಧಾರ್ಮಿಕವಾಗಿ ಆಗ್ಲಿ ನಾನು ತುಂಬಾ ಬಡವ ಅಂತ ಹೇಳಿ ಪ್ರಭುಪಾದ್ರೆ ಹೇಳ್ತಾ ಇದಾರೆ. ಅದಕ್ಕೆ ತಮಾಲ ಕೃಷ್ಣ ಹೇಳ್ತಾ ಇದಾರೆ, ನಿಮ್ಮ ಸೇವೆ ಮಾಡೋದಷ್ಟೇ ನಮ್ಮ ಜೀವನದ ಗುರಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದ್ರು ಅದ್ ಗೊತ್ತು ನನಗೆ, ನೀವೆಲ್ಲ ಇರೋದ್ರಿಂದಾನೇ ನಾನು ಬದುಕಿರೋದು ಅಂತ ಹೇಳಿ ಹೇಳ್ತಾ ಇದಾರೆ. ನಿಮ್ಮ ಸೇವೆನ ತಗೊಳಕೋಸ್ಕರನೇ ನಾನು ಇನ್ನೂ ಈ ಜಗತ್ತಿನಲ್ಲಿ ಬದುಕಿದ್ದೀನಿ ಅಂತ. ಆದ್ರೂ ಕೂಡ ಕೆಲವೊಂದ್ಸಲ ಅವ್ರಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಶಿಷ್ಯಂದಿರು ಅವ್ರಿಗೆ ಚೆನ್ನಾಗಿ ಬೈತಾ ಇದ್ರು, ಅದನ್ನು ಹೇಳ್ತಾ ಇದಾರೆ. ಅಂದ್ರೆ ಒಂದ್ ಸತಿ ಏನ್ ಮಾಡ್ತಾರೆ, ಉಪೇಂದ್ರ ಅನ್ನೋರು ಅವ್ರಿಗೆ ಸ್ನಾನ ಮಾಡಿ ಬಂದಾಗ ಅವ್ರಿಗೆ ಒಂದು ಚಿಕ್ಕ ಲುಂಗಿನ ಕೊಡ್ತಾರೆ. ಅದನ್ನ ನೋಡಿ ಅವರು ಮೂರ್ಖ ಮೂಢ ಅಂತೆಲ್ಲ ಅವ್ನ ಬೈತಾರೆ. ಮತ್ತೆ ವಿಪರೀತ ಶೀತ ಆಗಿತ್ತು ಅಂತ ಹೇಳಿ ತಮಾಲ ಕೃಷ್ಣರು ಒಂದು ದಿನ ಅವ್ರ ಸೇವೆಗೆ ಬರ್ಲಿಲ್ಲ ಅಂತ ಗೊತ್ತಾಗಿ ಅವರು ಚೆನ್ನಾಗಿ ಅವ್ರನ್ನು ಕೂಡ ಬೈತಾ ಹೇಳ್ತಾರೆ, ನಾನು ಯಾವತ್ತೂ ಕೂಡ ಈ ರೀತಿ ನನ್ನ ಕೆಲಸ ಕಾರ್ಯದಲ್ಲಿ ತಡ ಮಾಡುವಂಥದ್ದು, ನನ್ನ ವ್ಯವಹಾರಗಳಲ್ಲಿ ಹಿಂದೆ ಟುಡಿಯುವಂಥದ್ದು, ಸೋಮಾರಿ ತರ ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ನೆನಪಿಸ್ಕೊತಾ ಇದಾರೆ, ಅವರು ಡಾಕ್ಟರ್ ಬೋಸ್ ಅವರ ಒಂದು ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾಗ
ಡಾಕ್ಟರ್ ಬೋಸ್ಗೆ ಅವರ ಮೇಲೆ ಎಷ್ಟು ನಂಬಿಕಸ್ಥರು ಅಂತಂದ್ರೆ 40,000 ರೂಪಾಯಿಗಳು, ಅಂದ್ರೆ ಆ ಕಾಲದಲ್ಲಿ 40,000 ರೂಪಾಯಿ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್. ಅದಕ್ಕೆ ಆ ಚೆಕ್ಗಳಿಗೆ ಸಹಿ ಹಾಕೋದಕ್ಕೆ ಕೊಡ್ತಾ ಇದ್ರು. ಮತ್ತೆ ನಾನು ಯಾವತ್ತೂ ಕೂಡ ನನ್ನ ಕರ್ತವ್ಯದಿಂದ ಆ ಹಿಂದೆ ಹೋಗ್ತಾ ಇರ್ಲಿಲ್ಲ, ನನ್ನ ಕರ್ತವ್ಯನ ನಿರ್ಲಕ್ಷಿಸ್ತಾ ಇರ್ಲಿಲ್ಲ, ಮತ್ತೆ ಸೋಮಾರಿ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ ಕೊಟ್ಟಿದ್ದ ಕೆಲಸನ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ ಅಂತ ಅದೇ ಸಮಯದಲ್ಲಿ ಅವರು ನೆನಪಿಸ್ಕೊತಾ ಇದಾರೆ. ಮದ್ವೆ ಆದ ಹೊಸದ್ರಲ್ಲಿ ನಾನು ಹೆಂಡತಿ ಜೊತೆ ಇದ್ದಾಗ ನಾನು ಓದೋದನ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ. ಮುಂದೆ ಹೋಗ್ತಾ ಹೋಗ್ತಾ ಓದೋದನ್ನೇ ಬಿಟ್ಟುಬಿಟ್ಟೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಡಿಗ್ರಿ ಅದೆಲ್ಲ ಸಿಕ್ಕಾಗ ಅವ್ರು ಏನ್ ಮಾಡ್ತಾರೆ, ಆ ಒಂದು ಆ ಸ್ವಾತಂತ್ರ್ಯ ಹೋರಾಟ ನಡೀತಾ ಇರುತ್ತೆ. ಆಗ ಈ ಬ್ರಿಟಿಷರಿಂದ ಬಂದಂತದ್ದು ಯಾವ್ದು ನಮ್ಗೆ ಬೇಡ ಅಂತ ಎಲ್ಲ ತ್ಯಜಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಇವ್ರು ಹೇಳ್ತಾರೆ ಅವ್ರು ಕೊಡುವಂತ ಡಿಗ್ರಿ ಒಂದು ಕೂಡ ಅದು ಕೂಡ ನನ್ಗೆ ಬೇಕಾಗಿಲ್ಲ ಅಂತ ಹೇಳಿ ಅವರು ಅದನ್ನ ಬಿಟ್ಬಿಟ್ಟಿರ್ತಾರೆ. ಅದನ್ನ ಇಲ್ಲಿ ನೆನಪಿಸ್ಕೊತಾ ಇದ್ದಾರೆ. ಅದೇ ಪರಿಸ್ಥಿತಿ ಅದಕ್ಕೆ ಪರಿಸ್ಥಿತಿಯು ಕಾರಣ ಅಂತ, ಅಂದ್ರೆ ಆ ಪರಿಸ್ಥಿತಿ ಅಂದ್ರೆ ಆ ಒಂದು ಸ್ವಾತಂತ್ರ್ಯ ಹೋರಾಟ ಚಳವಳಿ ನಡೀತಾ ಇದ್ದಂತದ್ದೇ ಕಾರಣ ಅಂತ ಹೇಳಿ ನೆನಪಿಸ್ಕೊತಾ ಇದಾರೆ. ಮತ್ತೆ ಕೊನೆಗೆ ಹೆಂಡತಿನೂ ಕೂಡ ಕಡೆಗಣಿಸಿದ್ರು ಅಂತ, ಅಂದ್ರೆ ಅವ್ರಿಗೆ ಅವ್ರ ಹೆಂಡತಿಯಲ್ಲಿ ಅಷ್ಟು ಆಸಕ್ತಿ ಅನ್ನೋದೇ ಇರ್ಲಿಲ್ಲ. ಆಗ ಅವ್ರ ತಂದೆ ಹತ್ರ ಹೇಳ್ಕೋತಾರೆ, ನಾನು ಇನ್ನೊಂದು ಮದ್ವೆ ಆಗ್ತೀನಿ ಅಂತ. ಅದಕ್ಕೆ ಪ್ರಭುಪಾದರ ತಂದೆ ಹೇಳ್ತಾರೆ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ಸಂಸಾರದಲ್ಲಿ ನೀನು ಇನ್ನೊಂದು ಮದ್ವೆ ಆದೆ ಅಂದ್ರೆ ಇನ್ನ ಜಾಸ್ತಿ ಸಿಕ್ಕಾಕೋತೀಯ ಈ ಬಂಧನಗಳಲ್ಲಿ. ಒಳ್ಳೇದಾಯ್ತು ಬಿಡು, ನಿನ್ಗೆ ನಿನ್ನ ಹೆಂಡತಿಯಲ್ಲಿ ಅಷ್ಟೊಂದು ಏನಂತಾರೆ ಆಕರ್ಷಣೆ ಇಲ್ಲ ಅಂತಂದ್ರೆ ನೀನ್ ತುಂಬಾ ಬೇಗ ಒಂದು ನಿವೃತ್ತಿಯನ್ನ ಪಡಿಬಹುದು ಇದ್ರಿಂದ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ನೆನೆಸ್ಕೋತಾ ಇದ್ದಾರೆ, ಕೃಷ್ಣ ನನ್ನನ್ನ ಎಷ್ಟೊಂದ್ ಸತಿ ಪಾರ್ ಮಾಡಿದ್ದಾನೆ. ಅಂದ್ರೆ ಈ ಭೌತಿಕ ಒಂದು ವಿಚಾರಗಳಿಂದ ನನ್ನನ್ನ ಆದಷ್ಟು ದೂರ ಇಟ್ಟಿದ್ದಾನೆ. ನನಗೆ ಸಂಸಾರದಲ್ಲೂ ಕೂಡ ರುಚಿ ಇರ್ಲಿಲ್ಲ, ನನಗೆ ಓದಿನಲ್ಲೂ ಕೂಡ ಭೌತಿಕ ಜ್ಞಾನದಲ್ಲೂ ಕೂಡ ಯಾವುದೇ ರುಚಿ ಇರ್ಲಿಲ್ಲ. ಹೀಗೆ ಭೌತಿಕ ಜೀವನದಲ್ಲಿ ಬರುವ ಎಲ್ಲಾ ಅಡೆತಡೆಗಳನ್ನ ನಾನು ಹೇಗೆ ಪಾರ್ ಮಾಡಿದೆ ಕೃಷ್ಣನ ಕೃಪೆಯಿಂದ ಅಂತಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ಮತ್ತೊಂದಿನ ಬೆಳಿಗ್ಗೆ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಹಾ ಮಾತಾಜಿ. ಒಂದು ದಿನ ಬೆಳಗಿನ ಮಾತಾಜಿ. ಜಾವ ಶ್ರೀಲ ಪ್ರಭುಪಾದರು ತಟಕ್ಕನೆ ಎದ್ದರು. ತಮ್ಮ ಪರಿಚರ್ಯ ಮಾಡುತ್ತಿದ್ದ ಭಕ್ತರಿಗೆ ನನಗೊಂದು ಕನಸು ಬಿತ್ತು ಎಂದು ಹೇಳಿದರು. ಅಲ್ಲಿ ಕುಡುಕರ ಮತ್ತು ನಾಮ ಸಂಕೀರ್ತನ ಮಾಡುವವರ ದೊಡ್ಡ ಸಭೆ. ಕುಡುಕರೆಲ್ಲರೂ ಹುಚ್ಚರಾಗಿದ್ದರು. ಕೆಲವರು ಕುಡುಕರು ಸಂಕೀರ್ತನಕಾರರಾಗಿರುತ್ತಿದ್ದರು. ಅವರ ಹೋರಾಟ ನಿಲ್ಲಿಸಲು ಸಾಧ್ಯವೇ? ಕುಡುಕರು ಅಷ್ಟೊಂದು ಹುಚ್ಚರಾಗಿದ್ದರು. ನೀವು ಇದ್ದೀರಾ? ತಮಾಲಕೃಷ್ಣ ಕೇಳಿದರು. ಹೌದು, ನಾನು ಅಲ್ಲಿಯೇ ನಿಂತಿದ್ದೆ. ನಾಮ ಸಂಕೀರ್ತಕರಲ್ಲಿ ಕೆಲವರು ಕುಡುಕರು ಆಗುತ್ತಿದ್ದರೇನು? ಸಂಕೀರ್ತನಕಾರರು ಹಾಗೆ ಬೀಳುವಂತಹವರಲ್ಲ. ಶ್ರೀಲ ಪ್ರಭುಪಾದರೆಂದರು. ಅವರ ಹೆಸರು ಭಗವದ್ಧಾಮಕ್ಕೆ ನೋಂದಿತವಾಗಿದೆ. ಅವರೆಲ್ಲ ಕೃಷ್ಣನ ಕುಟುಂಬದಲ್ಲಿ ಇದ್ದಾರೆ. ವೃಂದಾವನದಲ್ಲಿ ಜಿಬಿಸಿ ಸಮಾವೇಶದ ನಂತರ ಸ್ವರೂಪ ದಾಮೋದರರು ಮಣಿಪುರ, ಕಲ್ಕತ್ತಗಳ ಪ್ರವಾಸ ಮುಗಿಸಿ ಶ್ರೀಲ ಪ್ರಭುಪಾದರನ್ನು ಕಾಣಲು ವೃಂದಾವನಕ್ಕೆ ಬರುತ್ತಿದ್ದರು. ಅವರು ಬಂದಿದ್ದಾರೆಂದು ತಿಳಿದ ಕೂಡಲೇ ಶ್ರೀಲ ಪ್ರಭುಪಾದರು ಕರೆಸಿಕೊಂಡರು. ಎಂದಿನಂತೆ ತುಂಬಾ ಚೆನ್ನಾಗಿ ನೋಡಿಕೊಂಡರು. ಹೆಚ್ಚು ಕಾಲವನ್ನು ಗಮನವನ್ನು ದಯಪಾಲಿಸಿದರು. ಉಕ್ಲಾದಲ್ಲಿ ಸಾವಯವ ರಸಾಯನ ವಿಭಾಗದಲ್ಲಿ PhD ಅಭ್ಯರ್ಥಿಯಾಗಿ ತೌಡಮ್ ಸಿಂಗ್ ಎಂಬ ಹೆಸರಿದ್ದ ಸ್ವರೂಪ ದಾಮೋದರರನ್ನು ಮೊದಲ ದಿನ ಕಂಡ ಸಂದರ್ಭದಿಂದ ಹಿಡಿದು ತಮ್ಮ ಸಂಬಂಧವನ್ನು ಊರ್ಜಿತಗೊಳಿಸಲು ಪ್ರಭುಪಾದರು ತುಂಬಾ ಶ್ರಮಪಟ್ಟಿದ್ದರು. ತೌಡಮ್ ಸಿಂಗ್ ಮಣಿಪುರದಲ್ಲಿ ಬೆಳೆದವರು. ಹೈಸ್ಕೂಲ್ ಶಿಕ್ಷಣದ ಅನಂತರ ಅಮೆರಿಕಕ್ಕೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಮುಂದುವರಿಸಲು ಬಂದರು. ಲಾಸ್ ಏಂಜಲೀಸ್ನಲ್ಲಿ ರಸ್ತೆಗಳಲ್ಲಿ ಭಕ್ತರು ಹರೇ ಕೃಷ್ಣ ಸಂಕೀರ್ತನೆ ಮಾಡಿದಾಗ ಆಕರ್ಷಿತರಾಗಿ ದೇವಾಲಯಕ್ಕೆ ಭೇಟಿ ಕೊಟ್ಟರು. ಶ್ರೀಲ ಪ್ರಭುಪಾದರನ್ನು ಕಂಡಾಗ ಒಬ್ಬ ನೈಜ ಆಧ್ಯಾತ್ಮಿಕ ನಾಯಕನನ್ನು ಕಂಡೆನೆಂಬ ನಂಬಿಕೆ ಆಯಿತು. ಮೊದಲಿಗೆ ಪ್ರಯೋಗವಾದಿ ವೈಜ್ಞಾನಿಕ ತಿಳುವಳಿಕೆಯ ಲೋಕದ ಪ್ರತಿನಿಧಿ ಎಂಬ ನಿಲುವಿನಲ್ಲೇ ಇದ್ದರು. ತೌಡಮ್ ಸಿಂಗ್ ವೆನಿಸ್ ಬೀಚ್ ನಲ್ಲಿ ಬೆಳಗಿನ ಗಾಳಿ ಸವಾರಿಗೆ ಶ್ರೀಲ ಪ್ರಭುಪಾದರು ತೌಡಮ್ ಸಿಂಗ್ ರನ್ನು ಆಹ್ವಾನಿಸಿದ್ದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಈಗ ಅವರು ಒಂದು ದಿನ ಅವರ ಕನಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಭುಪಾದರ ಕನಸಿನಲ್ಲಿ ಕೂಡ ಅವರು ಸಂಕೀರ್ತನೆ ನೋಡ್ತಾ ಇದ್ದಾರೆ. ಆ ಸಂಕೀರ್ತನೆಯಲ್ಲಿ ಒಂದು ವಿಚಿತ್ರ ನಡೀತಾ ಇದೆ. ಅಲ್ಲಿ ಸಂಕೀರ್ತನೆಗೆ ಸೇರಿರೋದು ದೊಡ್ಡ ಸಭೆ ಅಂತ ಹೇಳ್ತಾ ಇದ್ದಾರೆ. ಸಂಕೀರ್ತನೆ ಮಾಡೋರು ಇದ್ದಾರೆ, ಜೊತೆಲಿ ಈಪಿಗಳ ತರ ಹುಡುಕರು ಕೂಡ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕೇಳ್ತಾ ತಮಾಲಕೃಷ್ಣರು ಕೇಳ್ತಾ ಇದ್ದಾರೆ, ಅಂದ್ರೆ ಈ ಒಂದು ಕುಡುಕರ ಸಂಕೀರ್ತನೆಯನ್ನು ನಿಲ್ಸೋದಕ್ಕೆ ಸಾಧ್ಯನಾ ಅಂತ. ಅದಕ್ಕೆ ಹುಚ್ಚರ ಹಾಗೆ
ಆಡ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇದಾರೆ. ಮತ್ತೆ ತಮಾಲ ಕೃಷ್ಣರು ಹೇಳ್ತಾ ಇದ್ರೆ ಅಲ್ಲಿ ನೀವು ಇದ್ರ ಒಂದು ಕನಸಿನಲ್ಲಿ ಅಂತಂದಾಗ ಅದಕ್ಕೆ ಅವರು ಹೌದು ನಾನು ಅವ್ರ ಜೊತೆಯಲ್ಲಿ ಇದ್ದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಂಕೀರ್ತನಕಾರರು ಹೇಗೆ ಕುಡುಕರಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಅವರ ಹೆಸರು ಭಗವದ್ಧಾಮದಲ್ಲಿ ಹೋಗೋದಕ್ಕೆ ಅವರೆಲ್ಲ ನೊಂದಿತರಾಗಿದ್ದಾರೆ, ಅವರೆಲ್ಲ ಕೃಷ್ಣನ ಕುಟುಂಬದಲ್ಲಿ ಇದ್ದಾರೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಕನಸಿನ ವಿಚಾರವಾಗಿ ಅಲ್ಲಿ ತಮ್ಮ ಕೃಷ್ಣರೊಂದಿಗೆ ಅವರು ಚರ್ಚೆ ಮಾಡ್ತಾ ಇರುವಂತದ್ದು. ಆಮೇಲೆ ವೃಂದಾವನದಲ್ಲಿ GPC ಸಮಾವೇಶ ಆಯ್ತು. ಅದಾದ್ಮೇಲೆ ಸ್ವರೂಪ್ ದಾಮೋದರ್ ಮಣಿಪುರ ಕಲ್ಕತ್ತಾಗಳ ಪ್ರವಾಸ ಮುಗಿಸಿ ಶ್ರೀಲ ಪ್ರಭುಪಾದರನ್ನ ಕಾಣೋದಕ್ಕೆ ವೃಂದಾವನಕ್ಕೆ ಬಂದಿದ್ರು. ಮತ್ತೆ ಅವ್ರು ಬಂದಿದ್ ಕೂಡ್ಲೆ ಏನಾಗುತ್ತೆ, ಪ್ರಭುಪಾದರವ್ರನ್ನ ಕರ್ಸ್ಕೊಡ್ತಾರೆ. ಅವ್ರಿಗೆ ತುಂಬಾ ಇಷ್ಟ ಸ್ವರೂಪ್ ದಾಮೋದರ್ ಅಂದ್ರೆ. ಅವ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಂದಿನಂತೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು, ಹೆಚ್ಚು ಕಾಲ ಗಮನವನ್ನು ದಯಪಾಲಿಸಿದ್ರು. ಮತ್ತೆ ಅವ್ರು ಯಾರು ಈ ಸ್ವರೂಪ್ ದಾಮೋದರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉಕ್ಲಾ ಅನ್ನುವಂತಹ ಜಾಗದಲ್ಲಿ ಸಾವಯವ ರಾಸಾಯನ ವಿಭಾಗದಲ್ಲಿ PhD ಅಭ್ಯರ್ಥಿಯಾಗಿ ಅವ್ರ ಹೆಸರು ತೌಡಮ್ ಸಿಂಗ್ ಅಂತ ಇರುತ್ತೆ. ಅವರು ಈಗ ದೀಕ್ಷೆ ಆದ ನಂತರ ಸ್ವರೂಪ್ ದಾಮೋದರನ ಅಂತ ಹೆಸರನ್ನ ಪಡೆದಿದ್ದಾರೆ. ಅವ್ರನ್ನ ಫಸ್ಟ್ ಅವರು ಎಲ್ಲಿ ಭೇಟಿ ಮಾಡಿದ್ರು ಅದನ್ನೆಲ್ಲ ತಿಳಿಸ್ತಾ ಇದಾರೆ. ಮೊದಲ ದಿನದಲ್ಲಿ ಅವರು ತಮ್ಮ ಅಂದ್ರೆ ಅವ್ರ ಜೊತೆಯಲ್ಲಿ ಎಂತಹ ಒಂದು ಗಾಢವಾದ ಸಂಬಂಧವನ್ನ ಏರ್ಪಟ್ಟಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಜೊತೆ ಅಷ್ಟೇ ಸುಲಭವಾಗಿ ಅವ್ರಿಗೆ ಸಂಬಂಧ ಆಗಿರ್ಲಿಲ್ಲ, ಅಂದ್ರೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ರು ಪ್ರಭುಪಾದರು ಕೂಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತೌಡಮ್ ಸಿಂಗ್ ಮಣಿಪುರದಲ್ಲಿ ಬೆಳೆದವರು, ಅಂದ್ರೆ ಅವರು ಮಣಿಪುರದವರು. ಮತ್ತೆ ಅವರು ಹೈಸ್ಕೂಲ್ ಶಿಕ್ಷಣ ಆದ್ಮೇಲೆ ಅಮೆರಿಕಕ್ಕೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಮಾಡಿ ಬಂದ್ರು. ಮತ್ತೆ ಲಾಸ್ ಏಂಜಲೀಸ್ ನಲ್ಲಿ ಅವ್ರು ಯಾವಾಗ ಭೇಟಿ ಮಾಡಿದ್ರು ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ತೌಡಮ್ ಸಿಂಗ್ ಅನ್ನೋರು ಮಣಿಪುರಕ್ಕೆ ಸೇರಿದವರು. ಅವರು ಅಮೆರಿಕಕ್ಕೆ ಅಲ್ಲಿ ಓದೋದಕ್ಕೆ ಅಂತ ಹೋಗಿದ್ದಾರೆ. ಆ ಟೈಮಲ್ಲಿ ಇಲ್ಲಿ ಲಾಸ್ ಏಂಜಲೀಸ್ ನಲ್ಲಿ ಹರೇ ಕೃಷ್ಣ ಕೀರ್ತನೆ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ರಸ್ತೆಗಳಲ್ಲಿ ಅವ್ರಿಗೆ ಇವ್ರ ಮೇಲೆ ಒಂದು ಆಕರ್ಷಣೆ ಬರುತ್ತೆ. ಮತ್ತೆ ಅವರು ದೇವಾಲಯಕ್ಕೆ ಒಂದು ಸತಿ ಭೇಟಿ ಮಾಡ್ತಾರೆ. ಶ್ರೀಲ ಪ್ರಭುಪಾದರನ್ನ ನೋಡಿದಾಗ ನೈಜ ಆಧ್ಯಾತ್ಮಿಕ ನಾಯಕನನ್ನ ಕಂಡರು ಅಂತ ಕಂಡೇನೆಂಬ ನಂಬಿಕೆ ಅವ್ರಿಗೆ ಆಗುತ್ತೆ. ಅಂದ್ರೆ ಇವರು ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ನಾಯಕ ಅಂತ ಅಲ್ಲಿ ಕರೆದಿದ್ದಾರೆ. ಮತ್ತೆ ಮೊದಲಿಗೆ ಪ್ರಯೋಗವಾದಿ ವೈಜ್ಞಾನಿಕ ತಿಳುವಳಿಕೆ ಲೋಕದ ಪ್ರತಿನಿಧಿ ಎಂಬ ನಿಲುವಿನಲ್ಲೇ ಇದ್ರು. ಅಂದ್ರೆ ಅವ್ರಿಗೆ ಫಸ್ಟ್ ಅವ್ರಿಗೆ ಅನಿಸ್ತಿತ್ತು, ಅಂದ್ರೆ ಈ ಒಂದು ಸೈಂಟಿಸ್ಟ್ ಗಳ ಒಂದು ಮನೋಭಾವ ಏನಿರುತ್ತೆ ಆ ರೀತಿನೇ ಅವರು ಅನ್ಕೋತಿದ್ರು. ಅಂದ್ರೆ ನಾನು ಈ ಒಂದು ವಿಜ್ಞಾನ ಅಂದ್ರೆ ಸೈಂಟಿಸ್ಟ್ಗೆ ನಾನೊಬ್ಬ ಸೈಂಟಿಸ್ಟ್ ವಿಜ್ಞಾನಕ್ಕೆ ಸೇರಿದವನು ಅನ್ನೋ ರೀತಿಯಲ್ಲಿ ಅದಕ್ಕೆ ಅದೇ ರೀತಿ ಅವರು ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ರು. ಮತ್ತೆ ವೆನಿಸ್ ಬೀಚ್ ನಲ್ಲಿ ಬೆಳಗಿನ ಗಾಳಿ ಸವಾರರಿಗೆ ಶ್ರೀಲ ಪ್ರಭುಪಾದರು ತೌಡಮ್ ಸಿಂಗರನ್ನು ಆಹ್ವಾನಿಸಿದ್ರು. ಅಂದ್ರೆ ಅವ್ರು ಒಂದ್ಸತಿ ಅವ್ರನ್ನ ಕರೆದಾಗ ಪ್ರತಿದಿನವೂ ಜೀವನದ ಹುಟ್ಟಿನ ಬಗೆಗೆ ಶ್ರೀಲ ಪ್ರಭುಪಾದರು ತೌಡಮ್ ಸಿಂಗರ ಮಾದಕ್ಕೆ ಎಳೆಯುತ್ತಿದ್ದರು. ಅಂದ್ರೆ ಜೀವನದ ಮಾತಾಜಿ ಆಗಿಲ್ಲಲ್ಲ ಆಗ್ಲಿಲ್ಲ ಮಾತಾಜಿ. ಜ್ಯೋತಿಷದ ಮಾತಾಜಿ ಓದಿ. ಜ್ಯೋತಿಷದ ಮಾತಾಜಿ. ರಾಜತಂಬಟ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ ಮಾತಾಜಿ. ಮಾತಾಜಿ ಒಂದ್ ನಿಮಿಷ, ಸಾರಿ. ಓದ್ಲೆ ಮಾತಾಜಿ ಅಂತ ಅವ್ರು ಓದ್ತಾರ ಮಾತಾಜಿ. ಜ್ಯೋತಿಷದ ಮಾತಾಜಿ ಓದ್ಲಿ ಪ್ರಭುಜಿ. ಸರಿ 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 ಮಾತಾಜಿ. ಕೇಳಿಸ್ತಿದೆ ಮಾತಾಜಿ? ಎಸ್ ಮಾತಾಜಿ. ಪ್ರತಿದಿನವೂ ಜೀವದ ಹುಟ್ಟಿನ ಬಗೆಗೆ ಶ್ರೀಲ ಪ್ರಭುಪಾದರು ತೌಡಮ್ ಸಿಂಗರನ್ನು ವಾದಕ್ಕೆ ಎಳೆಯುತ್ತಿದ್ದರು. ವಾದಕ್ಕೆ ಸಿದ್ಧರಾದಾಗ ಶ್ರೀಲ ಪ್ರಭುಪಾದರು ಸುತ್ತಲೂ ಕಣ್ಣು ಹಾಯಿಸಿ ನಮ್ಮ ವಿಜ್ಞಾನಿಯಲ್ಲಿ ಎನ್ನುತ್ತಿದ್ದರು. ತೌಡರನ್ನು ಕಂಡ ಕೂಡಲೇ ಅವರೆಲ್ಲ ಏನನ್ನುತ್ತಾರೆ ಎಂದು ಕೇಳುತ್ತಿದ್ದರು. ರಾಸಾಯನಿಕ ವಿಕಾಸದಿಂದ ಆಕಸ್ಮಿಕವಾಗಿ ಜೀವ ಉದ್ಭವವಾಯಿತು ಎಂದು ತೌಡಮ್ ಸಿಂಗ್ ವಾದಿಸುತ್ತಿದ್ದರು. ಅದ್ಭುತ ತರ್ಕ ವೈಭವ ಮತ್ತು ವ್ಯವಹಾರ ಜ್ಞಾನಗಳಿಂದ ಶ್ರೀಲ ಪ್ರಭುಪಾದರು ಈ ವಾದವನ್ನ ಕೊಚ್ಚಿ ಹಾಕುತ್ತಿದ್ದರು. ಶ್ರೀಲ ಪ್ರಭುಪಾದರ ಜೊತೆಗೆ ಸದಾ ಇರುತ್ತಾ ಭಗವದ್ಗೀತೆ ಯಥಾರೂಪ ಗ್ರಂಥವನ್ನ ಓದಂತೆಲ್ಲ ಭೌತಿಕ ವಿಜ್ಞಾನಕ್ಕಿಂತ ಕೃಷ್ಣ ಪ್ರಜ್ಞೆಯ ಕಡೆಗೆ ಒಲವನ್ನ ಬೆಳೆಸಿಕೊಂಡರು. ಕೊನೆಗೆ ಶಿಷ್ಯರಾಗಿ ಸ್ವರೂಪ ದಾಮೋದರರಾದರು. ಶ್ರೀಲ ಪ್ರಭುಪಾದರ ಬೆಂಬಲದಿಂದ PhD ಪದವಿಯನ್ನು ಪಡೆದರು. ಆಧುನಿಕ ನಾಸ್ತಿಕ ವಿಜ್ಞಾನದ ತತ್ವಗಳಿಗೆ ವಿರುದ್ಧವಾಗಿ ವೈಜ್ಞಾನಿಕ ಉಪನ್ಯಾಸಗಳನ್ನ ಬರವಣಿಗೆಗಳನ್ನ ಮಾಡುತ್ತಾ ಶ್ರೀಲ ಪ್ರಭುಪಾದರು ಮಾಡುವ ಸಂಕಲ್ಪವನ್ನ ತೊಟ್ಟರು. ಸರ್ವತ್ರ ವಿಜ್ಞಾನವು ಜನಗಳ ಮೇಲೆ ಎಂತಹ ಪ್ರಭಾವ ಬೀರುತ್ತದೆಂಬುದು ಶ್ರೀಲ ಪ್ರಭುಪಾದರಿಗೆ ಚೆನ್ನಾಗಿ ತಿಳಿದಿತ್ತು. ಅವರ ದೇವರಿಲ್ಲ ಎಂಬ ಪ್ರಚಾರವನ್ನ
ಮಟ್ಟ ಹಾಕಲು ಪ್ರಭುಪಾದರು ತೀರ್ಮಾನಿಸಿದ್ದರು. ಭಗವದ್ಗೀತೆಯು ಪರಮೋನ್ನತ ವಿಜ್ಞಾನವೆಂಬುದು ಅವರಿಗೆ ತಿಳಿದಿತ್ತು. ಆಧುನಿಕ ವೈಜ್ಞಾನಿಕ ಪ್ರಮೇಯಗಳಲ್ಲಿ ಬಲುಪಾಲಿನವು ಎಂತಹ ಕ್ರೂರವಾದ ಪೂರ್ವಗ್ರಹಗಳಿಂದ ಕೂಡಿವೆ ಎಂಬುದು ಅವರಿಗೆ ತಿಳಿದಿತ್ತು. ವಿಜ್ಞಾನಿಗಳಿಗೆ ತಮ್ಮ ವೈಜ್ಞಾನಿಕ ಪದ್ಧತಿಯಲ್ಲಿ ಎಷ್ಟೇ ನಂಬಿಕೆ ಇದ್ದರೂ, ಅವರು ಎಷ್ಟೇ ದೊಡ್ಡ ತಾಂತ್ರಿಕ ಕ್ಲಿಷೆ ಮಾತುಗಳನ್ನು ಬಳಸುತ್ತಿದ್ದರೂ, ವಾಸ್ತವವಾಗಿ ಆ ವಿಜ್ಞಾನಿಗಳಿಗೆ ಜೀವನದ ಮೂಲವಾಗಲಿ ಉದ್ದೇಶವಾಗಲಿ ತಿಳಿದಿರಲಿಲ್ಲ. ಮುಂದಕ್ಕೆ ಹೋದ್ಲ ಮಾತಾಜಿ? ಓದಿ ಮಾತಾಜಿ. ಸ್ವರೂಪ ದಾಮೋದರ ಮತ್ತು ವಿಜ್ಞಾನ ಪದವೀಧರರಾದ ಕೆಲವರು ಭಕ್ತರು ಸೇರಿಕೊಂಡು ಭಕ್ತಿ ವೇದಾಂತ ಸಂಸ್ಥೆಯೊಂದನ್ನು ಸ್ಥಾಪಿಸಿದ್ದರು. ಕೃಷ್ಣ ಪ್ರಜ್ಞೆಯ ವೈಜ್ಞಾನಿಕ ನೆಲೆಗಟ್ಟನ್ನು ಸ್ಥಾಪಿಸಲು ವಿಜ್ಞಾನ ಶಿಕ್ಷಿತರ ವಲಯದಲ್ಲಿ ಪ್ರಯತ್ನಿಸುತ್ತಿದ್ದರು. ನೊಬೆಲ್ ಬಹುಮಾನ ಗೆದ್ದ ಒಬ್ಬರು ಯಾವುದೋ ಒಂದು ರಾಸಾಯನಿಕ ಸಂಕೀರ್ಣತೆಯ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಜೀವ ಹುಟ್ಟಿಕೊಂಡಿತು ಎಂದು ಹೇಳಿದ್ದರು. ಈ ಹೇಳಿಕೆಯನ್ನು ಪ್ರಶ್ನಿಸಿ, ನಿಮಗೆ ನಾನು ಆ ಅಗತ್ಯದ ರಾಸಾಯನಗಳನ್ನೆಲ್ಲ ಒದಗಿಸಿದರೆ ನೀವು ಜೀವವನ್ನು ಸೃಷ್ಟಿ ಮಾಡಬಲ್ಲಿರಾ ಎಂದು ದೊಡ್ಡ ವಿಜ್ಞಾನಿಗಳ ಸಭೆಯಲ್ಲಿ ಸ್ವರೂಪ ದಾಮೋದರರು ಸವಾಲು ಹಾಕಿದುದನ್ನು ಶ್ರೀಲ ಪ್ರಭುಪಾದರು ತುಂಬಾ ಮೆಚ್ಚಿಕೊಂಡಿದ್ದರು. ಈ ಪ್ರಶ್ನೆಯಿಂದಾಗಿ ಕಸಿವಿಸಿಗೊಂಡ ಆ ವಿಜ್ಞಾನಿ ನನಗೆ ಗೊತ್ತಿಲ್ಲ ಎಂದಿದ್ದರು. ತಮ್ಮ ಸಂವಾದಗಳಲ್ಲಿ, ಭಾಷಣಗಳಲ್ಲಿ ಶ್ರೀಲ ಪ್ರಭುಪಾದರು ಈ ಸಂಗತಿಯನ್ನು ಮತ್ತೆ ಮತ್ತೆ ಪ್ರಸ್ತಾವಿಸುತ್ತಿದ್ದರು. ಶ್ರೀಲ ಪ್ರಭುಪಾದರು ಸ್ವರೂಪ ದಾಮೋದರರ ಕೆಲಸವನ್ನು ಆಗಾಗ ಪ್ರಶಂಸಿಸುತ್ತಿದ್ದರು. ಭಕ್ತಿ ವೇದಾಂತ ಸಂಸ್ಥೆಯನ್ನು ಮೆಚ್ಚಿದ್ದರು. ಅವರ ಸಂಶೋಧನೆ, ಮುದ್ರಣ ಮತ್ತು ಕಟ್ಟಡದ ಕೆಲಸಗಳಿಗೆ ಬಿಬಿಟಿಯಿಂದ ಹಣ ಒದಗಿಸುವುದಾಗಿಯೂ ಭರವಸೆ ನೀಡಿದರು. ಪ್ರಭುಪಾದ ಅವರಿಗೆ ಪ್ರಮೇಯಗಳನ್ನು ಒದಗಿಸಿಕೊಟ್ಟಿದ್ದರು. ಸ್ವರೂಪ ದಾಮೋದರರ ತಂಡದವರು ಅವುಗಳನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಬೆಳೆಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೀಗೆ ಅವರು ಪ್ರತಿದಿನ ತೌಡಂ ಸಿಂಗ್ ಅವರನ್ನ ವಾದ ಕೇಳಿದ್ದಾರೆ. ಅಂದ್ರೆ ಮೊದಲು ಅವರನ್ನ ಭೇಟಿಯಾದಾಗ ಹೇಗೆ ಅವ್ರು ಭೇಟಿಯಾದ್ರು ಅಂತೆಲ್ಲ ಹೇಳಿದ್ರು. ಅವರು ಒಂದು ವಿಜ್ಞಾನಿಯಾಗಿದ್ರು, ಒಂದು PhD ಮಾಡಿದ್ರು. ಮತ್ತೆ ಅವರನ್ನ ಮೊದಲ ಬಾರಿಗೆ ಲಾಸ್ ಏಂಜಲೀಸ್ ಅಲ್ಲಿ ನೋಡಿದ್ರು. ಅವರು ಆಗ ಈ ವಿಜ್ಞಾನಿಗಳ ಒಂದು ರೆಪ್ರೆಸೆಂಟೇಟಿವ್ ಆಗಿ ಪ್ರಭುಪಾದರ ಹತ್ರ ಮಾತಾಡ್ತಾ ಇದ್ರು. ಈಗ ಅವರು ಅದ್ ಕಂಡಾಗಲ್ಲ ಅವ್ರನ್ನ ಒಂದು ವಾದ ಮಾಡೋದಕ್ಕೆ ಹೇಳಿತಾ ಇದ್ರು. ಎಲ್ಲಿ ನನ್ನ ವಿಜ್ಞಾನಿ ಅಂತ ಹೇಳಿ ಕರಿತಾ ಇದ್ರು. ಮತ್ತೆ ಅವರು ತೌಡಂ ಸಿಂಗ್ನ ಕೇಳ್ತಿದ್ರು, ಹೇಗೆ ಈ ಒಂದು ಜೀವ ಅನ್ನುವಂಥದ್ದು ಹುಟ್ಟುತ್ತೆ ಅನ್ನೋದನ್ನ ಕೇಳ್ತಿದ್ರು. ಅದಕ್ಕೆ ಅವರು ಅವರ ಒಂದು ವಿಜ್ಞಾನದ ಒಂದು ಮಾತಿನಲ್ಲಿ ಹೇಳ್ತಾ ಇದ್ರು, ರಾಸಾಯನಿಕ ವಿಕಾಸದಿಂದ ಅಂದ್ರೆ ಈ ಒಂದು ರಾಸಾಯನಿಕ ವಿಕಾಸದಿಂದ ಈ ಒಂದು ಜೀವ ಅನ್ನುವಂಥದ್ದು ಉದ್ಭವ ಆಯ್ತು ಅಂತ ಅಲ್ಲಿ ವಾದಿಸ್ತಾ ಇದ್ರು. ಅದಕ್ಕೆ ಪ್ರಭುಪಾದರು ಅವ್ರ ಜೊತೆ ಯಾವ ರೀತಿ ಒಂದು ವಾದ ಮಾಡ್ತಾ ಇದ್ರು ಅಂದ್ರೆ, ಆ ಒಂದು ಭಗವದ್ಗೀತೆ ಯಥಾರೂಪದಿಂದ ಎಲ್ಲ ತಿಳಿಸ್ಕೊಟ್ಟವರು ಅವರ ಒಂದು ತರ್ಕ ಅಂದ್ರೆ ಒಂದು ವಾದವನ್ನ ಅವರು ಮಂಡಿಸ್ತಾ ಇದ್ರು. ಮತ್ತೆ ಆ ವಾದದ ಮೂಲಕ ಅವರನ್ನ ಗೆಲ್ತಾನೂ ಇದ್ರು. ಮತ್ತೆ ಕೊನೆಗೆ ಒಪ್ಪಿಕೊಂಡ್ರು ಸ್ವರೂಪ್ ದಾಮೋದರರು. ಅದನ್ನ ಅವರು ಅರ್ಥ ಮಾಡ್ಕೊಂಡ್ರು. ಅಂದ್ರೆ ಅವ್ರಿಗೆ ಭಗವದ್ಗೀತೆಯ ಯಥಾರೂಪ ಗ್ರಂಥವನ್ನ ಮತ್ತೆ ಮತ್ತೆ ಓದಿದಾಗ ಅವ್ರಿಗೆ ಗೊತ್ತಾಯ್ತು, ಭೌತಿಕ ವಿಜ್ಞಾನಕ್ಕಿಂತ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಹೆಚ್ಚು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡ್ರು. ಆಮೇಲೆ ಕೊನೆಗೆ ಅವರು ಶಿಷ್ಯರಾದ್ರು, ಪ್ರಭುಪಾದರ ಶಿಷ್ಯರಾದ್ರು. ಶಿಷ್ಯರಾದ್ಮೇಲೆ ಅವರು ಪ್ರಭುಪಾದರವ್ರಿಗೆ PhD ಪದವಿ ಪಡೆಯೋದಕ್ಕೂ ಕೂಡ ಬೆಂಬಲ ಕೊಟ್ರು. ಆಮೇಲೆ ಈ ನಾಸ್ತಿಕ ವಿಜ್ಞಾನದ ತತ್ವಗಳಿಗೆ ವಿರುದ್ಧವಾಗಿ ವೈಜ್ಞಾನಿಕ ಉಪನ್ಯಾಸಗಳು ಮತ್ತೆ ಬರವಣಿಗೆಗಳನ್ನ ಪ್ರಭುಪಾದರು ಸೇವೆ ಮಾಡುವ ಸಂಕಲ್ಪವನ್ನ ತೊಟ್ಟಿದ್ರು. ಅಂದ್ರೆ ಈ ನಾಸ್ತಿಕ ವಿಜ್ಞಾನ ಏನಿದೆ ಅದನ್ನ ಪರಿಪೂರ್ಣವಾಗಿ ಏನು ಸಮಾಜವನ್ನ ಒಂದು ಹಾದಿ ತಪ್ಪಿಸ್ತಾ ಇದೆ, ಇದನ್ನ ಅವರು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಈ ವಿಜ್ಞಾನಿಗಳಿಗೆ ಉಪನ್ಯಾಸಗಳನ್ನ ಕೊಡುವಂಥದ್ದು, ಅವರಿಗೆ ಅವರ ಒಂದು ವಿಜ್ಞಾನವನ್ನ ಕುರಿತಾಗಿ ಬರವಣಿಗೆಗಳು ಅಂದ್ರೆ ಒಂದು ಏನಂತ ಹೇಳ್ತಾರೆ ಮ್ಯಾಗಝಿನ್ಗಳಲ್ಲಿ ಅದನ್ನ ಬರೆಯುವಂಥದ್ದು, ಇದನ್ನೆಲ್ಲ ಪ್ರಭುಪಾದರು ಮಾಡ್ತಾ ಇದ್ರು. ಮತ್ತೆ ಕೊನೆಗೆ ಏನಾಯ್ತಂದ್ರೆ, ಸರ್ವತ್ರ ವಿಜ್ಞಾನವು ಜನಗಳ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅಂದ್ರೆ ಪ್ರಭುಪಾದರಿಗೆ ಚೆನ್ನಾಗಿ ತಿಳಿದಿತ್ತು. ಅಂದ್ರೆ ಈ ವಿಜ್ಞಾನಿಗಳನ್ನ ಜನ ಅಷ್ಟು ನಂಬುತ್ತಾ ಇದ್ರು, ಹುರುಡಾಗಿ ನಂಬ್ತಾ ಇದ್ರು. ಅವ್ರು ಏನ್ ಹೇಳಿದ್ರು ಅದು ಸರಿ ಅಂತ ಅನ್ಕೋತಾ ಇದ್ರು. ಆ ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ರು, ಭಗವಂತನೇ ಇಲ್ಲ, ದೇವ್ರಿಲ್ಲ ಅನ್ನೋದನ್ನ ಅವರು ಪ್ರಚಾರ ಮಾಡ್ತಾ ಇದ್ರು. ಭಗವದ್ಗೀತೆಯ ಪರಮೋನ್ನತ ವಿಜ್ಞಾನ ಅವರಿಗೆ ಗೊತ್ತಿತ್ತು. ಅಂದ್ರೆ ಪ್ರಭುಪಾದರು ಆ ಒಂದು ಭಗವದ್ಗೀತೆಯ ಒಂದು ಉನ್ನತ ವಿಜ್ಞಾನವನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ರು. ಆಧುನಿಕ ವೈಜ್ಞಾನಿಕ ಪ್ರಮೇಯಗಳಲ್ಲಿ ಬಹುಪಾಲಿನ ಎಂತಹ ಒಂದು ಡಾರ್ವಿನ್ಸ್ ಥಿಯರಿನ ಅವರು ಹೇಳ್ತಾ ಇದ್ರು ಅನ್ನೋದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ವಿಜ್ಞಾನಿಗಳು ವೈಜ್ಞಾನಿಕ ಪದ್ಧತಿಯಲ್ಲಿ ಎಷ್ಟು ನಂಬಿಕೆ ಇತ್ತು ಅಂತಂದ್ರೆ, ದೊಡ್ಡ ತಾಂತ್ರಿಕ ಕ್ಲಿಷೆ ಮಾತು ಬಳಸುತ್ತಿದ್ದರು. ವಾಸ್ತವವಾಗಿ ವಿಜ್ಞಾನಿಗಳಿಗೆ ಜೀವನದ ಮೂಲವಾಗಲಿ ಉದ್ದೇಶವಾಗಲಿ ತಿಳಿದಿರಲಿಲ್ಲ. ಅಂದ್ರೆ
ಈ ವಿಜ್ಞಾನಿಗಳು ಏನೇನೋ ಕಂಡುಹಿಡಿತೀವಿ ಅಂತ ಹೇಳ್ತಾ ಇದ್ರು. ಈ ಜೀವ ಹೇಗೆ ಹುಟ್ಟಿತು ಮತ್ತೆ ಅದರ ಹುಟ್ಟಿನ ಹಿಂದೆ ಈ ಕಾರಣ ಏನು ಇದ್ಯಾವುದು ಅವ್ರಿಗೆ ಗೊತ್ತಿರ್ಲಿಲ್ಲ ಅನ್ನೋದ್ರಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳು ನಮ್ಗೆ ತಿಳಿದು ಬರೋದು ಭಗವದ್ಗೀತೆ ಅನ್ನುವಂತಹ ಪರಮೋನ್ನತ ವಿಜ್ಞಾನದಿಂದ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಸ್ವರೂಪ್ ದಾಮೋದರರು ಯಾವಾಗ ಪ್ರಭುಪಾದರ ಶಿಷ್ಯರಾದ್ರು, ಅವ್ರವ್ರು ಏನ್ ಮಾಡಿದ್ರು, ಅವರು ಮತ್ತೆ ಅವರ ಇತರ ವಿಜ್ಞಾನಿಗಳು, ಪದವಿ ಪಡೆದಂತ ವಿಜ್ಞಾನಿಗಳನ್ನೆಲ್ಲ ಸೇರಿಸ್ಕೊಂಡು ಭಕ್ತಿ ವೇದಾಂತ ಸಂಸ್ಥೆ ಅಂತ ಒಂದನ್ನ ಸ್ಥಾಪಿಸಿದ್ರು. ಅಂದ್ರೆ ಈಗ TOP ಅಂತ ಮಾಡ್ತಾ ಇದ್ದಾರೆ ಮಾಯಾಪುರಲ್ಲಿ. ಅದು ಕೂಡ ಪ್ರಭುಪಾದರ ಇಚ್ಛೆ ಆಗಿತ್ತು. ಅಂದ್ರೆ ಈ ಒಂದು ನಿಜವಾದ ವಿಜ್ಞಾನ ಏನಿದೆ, ಆ ವಿಜ್ಞಾನವನ್ನ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಪ್ಲಾನಿಟೋರಿಯಂ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಸ್ವರೂಪ್ ದಾಮೋದರ್ ಮತ್ತೆ ಈ ವಿಜ್ಞಾನದಲ್ಲಿ ಪದವಿ ಪಡೆದಂತಹ ಭಕ್ತರು ಅವರೆಲ್ಲರೂ ಸೇರಿ ಭಕ್ತಿ ವೇದಾಂತ ಸಂಸ್ಥೆ ಅನ್ನೋದನ್ನ ಮಾಡಿ, ಅಲ್ಲಿ ಎಲ್ಲರಿಗೂ ಕೂಡ ನಿಜವಾದ ವಿಜ್ಞಾನ ಅಂದ್ರೆ ಏನು ಅನ್ನುವಂಥದ್ದು, ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅನ್ನುವಂಥದ್ದು, ಅದರಲ್ಲಿ ಇರುವಂತಹ ವಿಜ್ಞಾನದ ಎಲ್ಲಾ ರಹಸ್ಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೃಷ್ಣ ಪ್ರಜ್ಞೆಯ ವೈಜ್ಞಾನಿಕ ಕೃಷ್ಣ. ಕರೆಕ್ಟ್ ಮಾತಾಜಿ, ಕೇಳಿಸ್ತಿಲ್ವಲ್ಲ? ಇಲ್ಲ, ಲೈಟ್ ಹೋಯ್ತಾ ಅಂತ ಮಾತಾಜಿ. ಅವ್ರು ಕರೆಂಟ್ ಹೋಯ್ತಾ ಅಂತ. ಗೊತ್ತಾಯ್ತು ಮಾತಾಜಿ. ಮಾತಾಜಿ ಅವ್ರು ಇವಾಗ ಮೊಬೈಲ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಿನ್ನೆ ನಮ್ಗೆಲ್ಲ ನೆಟ್ವರ್ಕ್ ಇರ್ಲಿಲ್ಲ ಮಾತಾಜಿ, ಅದಕ್ಕೆ ನೀವು ಜಾಯಿನ್ ಆಬ್ಸೆಂಟ್. ನಿನ್ನೆ ಅದಕ್ಕೋಸ್ಕರ ನಾವು ನಿನ್ನೆ ಅಟೆಂಡ್ ಮಾಡಕ್ಕೆ ಆಗ್ಲಿಲ್ಲ. ಪ್ರವೀಣ ಮಾತಾಜಿ, ನೀವು ಬೆಂಗಳೂರಲ್ಲಿ ಇರೋದಾ? ಅಲ್ಲ ಮಾತಾಜಿ, ನಾನು ಬಾಂಬೆಯಲ್ಲಿ ಮಾತಾಜಿ. ಓಹ್, ಓಕೆ ಓಕೆ. ನಾನು ಬೆಂಗಳೂರು ಅನ್ಕೊಂಡಿದ್ದೆ. ಇಲ್ಲ ಮಾತಾಜಿ, ಮಂಗಳೂರಲ್ಲಿ ಏನೋ ತುಂಬಾ ಗಲಾಟೆ ಆಗಿದೆ ಅಂತ ಶಕುಂತಲಾ ಮಾತಾಜಿ ನಿನ್ನೆ ನೈಟ್ ಹೇಳ್ತಾ ಇದ್ರು. ಓಹೋ ಮಾತಾಜಿ. ಸಿಕ್ಕಾಪಟ್ಟೆ ರೌಡಿ ರೌಡಿ ಗೀತಾ ಮಾತಾಜಿ ಬಂದ್ರು. ಮರ್ಡರ್ ಆಗಿದೆ ಅಲ್ಲಿ. ಓಹ್, ಓಕೆ ಓಕೆ. ಅದೇ ಏನೋ ಹೇಳ್ತಿದ್ರು, ಅಷ್ಟೊತ್ತು ಕ್ಲಾಸ್ ಸ್ಟಾರ್ಟ್ ಆಯ್ತು. ಸುಮ್ಮನೆ ಮರ್ಡರ್, ರೌಡಿ ಶೀಟ್. ಹಿಂದೂ ಕಾರ್ಯಕರ್ತರನ್ನು ಕೊಂದದ್ದು ಮಾತಾಜಿ. ಬಾ ಮಾತಾಜಿ, ಪೇಜ್ ನಂಬರ್ ಏನಿತ್ತು ಮಾತಾಜಿ? ಪೇಜ್ ನಂಬರ್ 405 ಮಾತಾಜಿ. 405 ಮಾತಾಜಿ. ನಾನ್ ಸ್ಕ್ರೀನ್ ಶಾಟ್ ಮಾಡ್ಬೇಕಾ ಮಾತಾಜಿ? ಇಲ್ಲ ಮಾತಾಜಿ, ಕಾಣಿಸ್ತಾ ಇದೆಯಾ ಮಾತಾಜಿ? ನಾನು ಮಾಡಿದ್ದೀನಿ. ಅದೇ ಕಾಣಿಸ್ತದೆ ಮಾತಾಜಿ, ಕಾಣಿಸ್ತದೆ. ಅಲ್ಲಿ ಈಗ ಅವರೆಲ್ಲರೂ ಸೇರಿ, ಅಂದ್ರೆ ಸ್ವರೂಪ್ ದಾಮೋದರರ ಜೊತೆ ಇತರ ಸೈಂಟಿಸ್ಟ್ ಗಳೆಲ್ಲ ಸೇರಿ ಭಕ್ತಿ ವೇದಾಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಕೃಷ್ಣ ಪ್ರಜ್ಞೆ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಆ ಒಂದು ಶಿಕ್ಷಣ ವಲಯ ಅನ್ನುವಂಥದ್ದು ಪ್ರಯತ್ನ ಮಾಡ್ತಾ ಇತ್ತು. ಅಂದ್ರೆ ಎಲ್ಲರಿಗೂ ಕೂಡ ಆ ರೀತಿ ಜ್ಞಾನವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ಮತ್ತೆ ನೋಬೆಲ್ ಬಹುಮಾನ ಪಡೆದಂತಹ ಒಂದು ವಿಜ್ಞಾನಿಗೆ ಅವರೆಲ್ಲರೂ ಕೂಡಿ ಏನಂತ ಒಂದು ಚಾಲೆಂಜ್ ಮಾಡ್ತಾರೆ ಅಂದ್ರೆ, ಈ ಒಂದು ರಾಸಾಯನಿಕ ಪ್ರಕ್ರಿಯೆಯಿಂದ ಈ ಒಂದು ಜೀವ ಉತ್ಪತ್ತಿ ಆಗಿದೆ ನಿಜ ಅನ್ನೋದಾದ್ರೆ, ನಿನಗೆ ಯಾವ್ದೆಲ್ಲ ರಾಸಾಯನಿಕ ಅಂಶಗಳು ಬೇಕು ಕೇಳು, ಅದೆಲ್ಲ ನಾನು ನಿನಗೆ ಒದಗಿಸ್ತೀನಿ. ಅದನ್ನ ಬಳಸ್ಕೊಂಡು ನೀನು ಒಂದು ಜೀವವನ್ನ ಹುಟ್ಟಾಕೋದಕ್ಕೆ ಸಾಧ್ಯ ಇದೆಯಾ ಅಂತೆಲ್ಲ ಅವರಿಗೆ ಪ್ರಶ್ನೆಗಳನ್ನ ಮಾಡಿದ್ರು. ಅದಕ್ಕೆ ವಿಜ್ಞಾನಿ ನನಗೆ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟಿದ್ರು. ಇದೆಲ್ಲ ಕೂಡ ಸ್ವರೂಪ್ ದಾಮೋದರರ ಬಗ್ಗೆ ಪ್ರಭುಪಾದರ ಒಂದು ನೆನಪುಗಳು. ಮತ್ತೆ ಶ್ರೀಲ ಪ್ರಭುಪಾದರು ಸ್ವರೂಪ್ ದಾಮೋದರರ ಕೆಲಸವನ್ನ ಆಗಾಗ ಪ್ರಶಂಸ್ತಾ ಇದ್ರು. ಮತ್ತೆ ಅವ್ರು ಏನ್ ಮಾಡ್ತಾ ಇದ್ರು, ಭಕ್ತಿ ವೇದಾಂತ ಸಂಸ್ಥೆ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಬೇಕಾಗಿರುವಂತಹ ಒಂದು ಕಟ್ಟಡ ನಿರ್ಮಾಣಕ್ಕೆ ಮತ್ತೆ ಸಂಶೋಧನೆಗೆ, ಆ ಮುದ್ರಣಕ್ಕೆ ಏನೆಲ್ಲ ಹಣ ಬೇಕು ಅದನ್ನ BBT ಇಂದ ಒದಗಿಸ್ತೀನಿ ಅಂತ ಕೂಡ ಅವರು ಮಾತು ಕೊಟ್ಟಿದ್ರು. ಇದಾಗಿತ್ತ ಮಾತಾಜಿ? ಓದಿದ್ರಾ? ಒಂದು ಲೈನ್ ಆಗಿತ್ತು, ಖಾಲಿ ಒಂದು ಲೈನ್ ಮೇಲಿನ. ಸ್ವರೂಪ್ ದಾಮೋದರರ ತಂಡದವರು ಅವುಗಳನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಬೆಳೆಸುತ್ತಿದ್ರು. ಅಂದ್ರೆ ಈ ಒಂದು ವಿಜ್ಞಾನ ಅನ್ನುವಂಥದ್ದು ನಿಜವಾದ ವಿಜ್ಞಾನವನ್ನ ಅಲ್ಲಿ ಕಲಿಸ್ತಾ ಇದ್ರು ಸ್ವರೂಪ್ ದಾಮೋದರರು. ಈ ಡಾರ್ವಿನ್ಸ್ ಥಿಯರಿಯನ್ನ ಹೇಳ್ತಾ ಇರ್ಲಿಲ್ಲ. ಭಗವದ್ಗೀತೆಯಲ್ಲಿ ಏನು ತಿಳಿಸಿದ್ದಾರೆ ಅದನ್ನ ಒಂದು ಭಕ್ತಿ ವೇದಾಂತ
ಸಂಸ್ಥೆಯಲ್ಲಿ ಅವರು ಎಲ್ಲರಿಗೂ ಅದರ ಕುರಿತಾಗಿ ಒಂದು ರೈಟಿಂಗ್ಸ್ ಅಂದ್ರೆ ಬರವಣಿಗೆಗಳನ್ನ ಮಾಡುವಂಥದ್ದು ಮತ್ತೆ ಅದರ ಬಗ್ಗೆ ಚರ್ಚೆನ ಮಾಡುವಂಥದ್ದೆಲ್ಲ ಮಾಡ್ತಿದ್ರು. ರಾಜು ಪ್ರಭುಜಿ ಓದಿ. ಓದ್ತೀನಿ ಮತ್ತೆ ಹರೇ ಕೃಷ್ಣ ಸೌಂಡ್ ಕಡಿಮೆ. ಈಗ ಶ್ರೀಲ ಪ್ರಭುಪಾದರೊಂದಿಗೆ ಹೆಚ್ಚು ಸಮಯ ಕಳೆಯಲು ಸ್ವರೂಪ ದಾಮೋದರರು ಬಂದಿದ್ದರು. ನಮಸ್ಕರಿಸಿ ಕೆಲವು ಕೆಂದಾವರೆಗಳನ್ನು ಅರ್ಪಿಸಿದರು. ಶ್ರೀಲ ಪ್ರಭುಪಾದರು ಒಂದನ್ನು ತೆಗೆದುಕೊಂಡು ದಳಗಳನ್ನು ಬಿಡಿಸಿದರು. ಉಳಿದವುಗಳನ್ನು ದೇವರುಗಳಿಗೆ ಸಮರ್ಪಿಸುವಂತೆ ಕಾರ್ಯದರ್ಶಿಗೆ ಹೇಳಿದರು. ಸ್ವರೂಪ ದಾಮೋದರರು ಕೆಲವು ಅನಾನಸ್ ಹಣ್ಣುಗಳನ್ನು ತಂದಿದ್ದರು. ಹೊಸ ಪೈನ್ ಆಪಲ್ ಜ್ಯೂಸ್ ಮಾಡಿ ತರುವಂತೆ ಶ್ರೀಲ ಪ್ರಭುಪಾದರು ಕೂಡಲೇ ಆದೇಶ ನೀಡಿದರು. ಜೀವದ ಹುಟ್ಟು ಎಂಬ ಬಗೆಯ ಒಂದು ವಿಜ್ಞಾನಿಗಳ ಸಮಾವೇಶಗಳನ್ನು ಸ್ವರೂಪ ದಾಮೋದರರು ವೃಂದಾವನದಲ್ಲಿ ಏರ್ಪಾಟು ಮಾಡಿದರು. ಅವರು ಅನೇಕ ವಿಜ್ಞಾನಿಗಳನ್ನು ಪ್ರಾಧ್ಯಾಪಕರುಗಳನ್ನು ಈಗಾಗಲೇ ಭೇಟಿ ಮಾಡಿದ್ದರು. ಅವರಲ್ಲಿ ಅನೇಕರು ಸ್ವರೂಪ ದಾಮೋದರರ ನಿಲುವಿನಲ್ಲಿ ಆಸಕ್ತಿ ತಾಳಿದ್ದರು. ಸಮಾವೇಶಕ್ಕೆ ಬರುವ ಅನೇಕರು ಸಮಾವೇಶಕ್ಕೆ ಬರುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಬರಲಿರುವ ಸಮಾವೇಶಕ್ಕೆ ಸಂಬಂಧಿಸಿದಂತೆ ತಾವು ಸಿದ್ಧಪಡಿಸಿದ್ದ ಕೈಪಿಡಿಯನ್ನು ಸ್ವರೂಪ ದಾಮೋದರರು ಶ್ರೀಲ ಪ್ರಭುಪಾದರಿಗೆ ಓದಿ ಹೇಳಿದರು. ಸಾವಧಾನವಾಗಿ ಕೇಳಿದ ಪ್ರಭುಪಾದರು ಕೊನೆಗೆ ಸ್ವರೂಪ ದಾಮೋದರರಿಗೆ ಜಯವಾಗಲಿ ಎಂದರು. ಮತ್ತೆ ಮಧ್ಯಾಹ್ನ ಅವರಿಬ್ಬರು ಮಾತನಾಡಿಕೊಂಡರು. ಭೌತಿಕ ವಿಜ್ಞಾನವನ್ನು ಅಲ್ಲೆಗೆಳೆಯುವ ಬಗೆಗೆ ಸ್ವರೂಪ ದಾಮೋದರರೊಂದಿಗೆ ಚರ್ಚಿಸುವ ವಿಷಯದಲ್ಲಿ ಮಾತ್ರ ಶ್ರೀಲ ಪ್ರಭುಪಾದರೊಂದಿಗೆ ಆಯಾಸವಾಗಲಿ ಕಾಯಲಾಗಲಿ ಕಾಡುತ್ತಿರಲಿಲ್ಲ. ವಿಜ್ಞಾನಿಗಳೊಡನೆ ನಡೆಸಿದ ಮಾತುಕತೆ ಸತ್ ಸ್ವರೂಪರಿಗೆ ಸಮಾಧಾನ ಕೊಟ್ಟಿತ್ತು. ಅವರು ಪ್ರಭುಪಾದರೊಂದಿಗೆ ಹೇಳಿದರು, ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆಲ್ಲ ತುಂಬಾ ಆಸಕ್ತಿ ಇರುವಂತಿದೆ. ಇಲ್ಲದಿದ್ದರೆ ಅವರು ಯಾರೂ ಚರ್ಚೆಗೆ ಸಮಯ ವ್ಯರ್ಥ ಮಾಡುವವರಲ್ಲ. ಕೆಲವರು ನಮ್ಮ ಮಾರ್ಗ ವಿಶಿಷ್ಟವಾದುದು ಎಂದು ಭಾವಿಸಿದ್ದಾರೆ. ನಿಮ್ಮ ನಿಲುವಿನಂತಹುದು ಬೇರೆ ಯಾವುದೂ ಇಲ್ಲ. ಶ್ರೀಲ ಪ್ರಭುಪಾದರು ಎಂದರು. ದೇವರು ಎಂದರೆ ಏನೋ ನಿಗೂಢ ಎಂದು ತಿಳಿದುಕೊಂಡಿದ್ದಾರೆ. ಮುಖ್ಯವಾಗಿ ಈ ಕಿಡಿಗೇಡಿ ಡಾರ್ವಿನ್ನ ವಿಕಾಸವಾದ. ಅವರು ಪ್ರಾಣಿಗಳಂತೆಗಿದ್ದಾರೆ. ಎಲ್ಲೆಲ್ಲೋ ಪ್ರಾಣಿಗಳನ್ನೇ ಕಾಣುತ್ತಿದ್ದಾರೆ. ನಿಮ್ಮ ಮುತ್ತಾತ ಕಪಿ ಎಂದು ಡಾರ್ವಿನ್ ಅವರನ್ನೆಲ್ಲ ನಂಬಿಸಿದ್ದಾನೆ. ಅವರು ಕಪಿ ಸಂತಾನವಾಗುವುದು ಹೇಗೆ ಸಾಧ್ಯ? ಆದರೆ ಈ ವಾದ ಚಲಾವಣೆಯಲ್ಲಿದೆ. ಈ ಡಾರ್ವಿನ್ ಒಬ್ಬ ಮಹಾ ಕಿಡಿಗೇಡಿ. ಅವನ ವಾದವನ್ನು ಇಡೀ ಜಗತ್ತು ಮಾನವಶಾಸ್ತ್ರದ ಮಹಾ ಸಿದ್ಧಾಂತ ಎಂದು ಸ್ವೀಕರಿಸಿದೆ. ಆದ್ದರಿಂದ ವಿಜ್ಞಾನಿಗಳು ಸಭೆ ಸೇರಿಸಿ ಈ ಡಾರ್ವಿನ್ ಸಿದ್ಧಾಂತವನ್ನು ಅಲ್ಲಗಳೆಯಬೇಕು. ಸ್ವರೂಪ ದಾಮೋದರರು ಬೃಂದಾವನಕ್ಕೆ ಬಂದ ದಿನವೇ ಬೇಸಿಗೆ ಕಳೆದು ಮಳೆಗಾಲ ಆರಂಭವಾಗಿದೆ ಎಂದು ಸೂಚಿಸುವಂತೆ ಮೊದಲ ಮಳೆಯಾಯಿತು. ಇಬ್ಬರು ಮಾತನಾಡುತ್ತಿರುವಂತೆಯೇ ಭಾರಿ ಮಳೆ ಸುರಿಯಿತು. ಡಾರ್ವಿನ್ಗಿಂತ ಸಾವಿರಾರು ವರ್ಷಗಳ ಹಿಂದೆ ಪದ್ಮ ಪುರಾಣದಲ್ಲಿ ವೈದಿಕ ವಿಕಾಸವು ಪ್ರಸ್ತಾಪಿಸಲ್ಪಟ್ಟಿದೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಸ್ವಲ್ಪ ಮೇಲೆ ಮಾತಾಡಬಹುದು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ನೋಡು ಪ್ರಣಾಮ ಮಾತಾಜಿ. ಈಗ ಶ್ರೀಲ ಪ್ರಭುಪಾದರು ಇಲ್ಲಿವರೆಗೂ ಸ್ವರೂಪ್ ದಾಮೋದರರ ಬಗ್ಗೆ ಹೇಳಿದ್ದಾರೆ. ಈಗ ಅವರು ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದಾರೆ. ಸ್ವರೂಪ್ ದಾಮೋದರರು ಅಲ್ಲಿ ಬಂದಾಗ ಅವರು ಒಂದ್ ಸ್ವಲ್ಪ ಕೆಂದಾವರೆಗಳನ್ನು ತಾವರೆ ಹೂಗಳನ್ನ ತಂದು ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದನ್ನ ತಗೊಂಡು ಪ್ರಭುಪಾದರ ದಳಗಳನ್ನ ಬಿಡಿಸ್ತಾ ಇದ್ದಾರೆ. ಮತ್ತೆ ಉಳಿದವುಗಳನ್ನ ಭಗವಂತನಿಗೆ ಅರ್ಪಿಸೋದಕ್ಕೆ ಆ ಕಾರ್ಯದರ್ಶಿಗಳಿಗೆ ಹೇಳಿದ್ದಾರೆ. ಮತ್ತೆ ಅವರು ಬರುವಾಗ ಅನಾನಸ್ ಹಣ್ಣುಗಳನ್ನು ಕೂಡ ತಂದಿದ್ದಾರೆ. ಇವರು ಅವರಿಗೆ ಆಪಲ್ ಜ್ಯೂಸ್ ಕೊಡುವಂತೆ ಅವರ ಶಿಷ್ಯಂದಿರಿಗೆ ಹೇಳಿದ್ದಾರೆ. ಮತ್ತೆ ಕೊನೆಗೆ ಏನಾಗುತ್ತೆ ಅಂದ್ರೆ ಜೀವನದ ಹುಟ್ಟು ಎಂಬ ಬಗೆಗೆ ಒಂದು ವಿಜ್ಞಾನಿಗಳ ಸಮಾವೇಶ ಸ್ವರೂಪ್ ದಾಮೋದರರು ವೃಂದಾವನದಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಚರ್ಚೆ ವಿಜ್ಞಾನಿಗಳ ಜೊತೆ ಏರ್ಪಡಿಸಿದ್ದಾರೆ. ಮತ್ತೆ ಆ ವಿಜ್ಞಾನಿಗಳು ಅನೇಕ ವಿಜ್ಞಾನಿಗಳು ಪ್ರಾಧ್ಯಾಪಕರು ಈಗಾಗಲೇ ಅದನ್ನ ಭೇಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರಲ್ಲಿ ಅನೇಕ ಸ್ವರೂಪ್ ದಾಮೋದರರ ನಿಲುವಿನಲ್ಲಿ ಆಸಕ್ತಿ ತಾಳಿದ್ದಾರೆ. ಅವರೆಲ್ಲರೂ ಕೂಡ ಸ್ವರೂಪ್ ದಾಮೋದರರ ಈ ವಿಷಯವನ್ನ ಕುರಿತು ಅದರಲ್ಲಿ ಅವ್ರಿಗೆ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಮಾವೇಶಕ್ಕೆ ಬರುವ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸಮಾವೇಶಕ್ಕೆ ಸಂಬಂಧಿಸಿದಂತೆ ಒಂದು ಏನಂತ ಹೇಳ್ತಾರೆ ಪಾಂಪ್ಲೆಟ್ಗಳನ್ನ ಅದನ್ನ ಸ್ವರೂಪ್ ದಾಮೋದರರು ಶ್ರೀಲ ಪ್ರಭುಪಾದರಿಗೆ ಓದಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಕೇಳಿ ಸಮಾಧಾನದಿಂದ ಪ್ರಭುಪಾದರ ಕೊನೆಗೆ ಸ್ವರೂಪ್ ದಾಮೋದರರಿಗೆ ಜಯವಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರಿಬ್ರು ಕೂಡ ಮಧ್ಯಾಹ್ನ ಆ ಒಂದು ವಿಜ್ಞಾನದ ಬಗ್ಗೆ ಹೆಚ್ಚು ಕಾಲ ಮಾತಾಡ್ತಾ ಇದ್ದಾರೆ. ಯಾವಾಗೆಲ್ಲ ಈ ಒಂದು ಭೌತಿಕ ವಿಜ್ಞಾನವನ್ನ ಅಲ್ಲಗಳಿಬೇಕು, ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡ್ಬೇಕಂದ್ರೆ ಪ್ರಭುಪಾದರಿಗೆ ಆಯಾಸ ಅನ್ನೋದಾಗ್ಲಿ ಕಾಯಿಲೆ ಅನ್ನೋದಾಗ್ಲಿ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಉತ್ಸಾಹದಿಂದ ಮಾತಾಡ್ತಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ವಿಜ್ಞಾನಿಗಳೊಡನೆ ನಡೆಸಿದ ಮಾತುಕತೆ ಸತ್ಸ್ವರೂಪರಿಗೆ ಸಮಾಧಾನ ಕೊಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ವಿಜ್ಞಾನಿಗಳು ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆಲ್ಲ ತುಂಬಾ ಆಸಕ್ತಿ ಇರುವಂತಿದೆ. ಇಲ್ಲದಿದ್ರೆ ಆತರ ಆಸಕ್ತಿ ಇಲ್ಲ ಅಂತಂದ್ರೆ ಅವರೆಲ್ಲ ಟೈಮ್ ವೇಸ್ಟ್ ಮಾಡೋರಲ್ಲ, ಆ ಚರ್ಚೆಗೆ ಅವ್ರು ಬರ್ತಾನೂ ಇರ್ಲಿಲ್ಲ. ಅವ್ರಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಒಂದು ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು, ಭಗವದ್ಗೀತೆಯ ಒಂದು ಜ್ಞಾನ ಅನ್ನುವಂಥದ್ದು ಅಷ್ಟು ವಿಶಿಷ್ಟ ವೈಶಿಷ್ಟ್ಯತೆಯಿಂದ ಕೂಡಿದ್ದು ಅಂತ ಇಲ್ಲಿ
ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭಗವದ್ಗೀತೆಯ ಜ್ಞಾನ ಬೇರೆಲ್ಲೂ ಸಿಗೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೇವ್ರು ಅಂದ್ರೆ ಏನೋ ನಿಗೂಢ ಅಂತ ಇವರೆಲ್ಲ ಅನ್ಕೋತಾ ಇದ್ದಾರೆ. ಅಂದ್ರೆ ಯಾವ್ದೋ ಒಂದು ಶಕ್ತಿ ಅನ್ನೋ ರೀತಿಯಲ್ಲಿ ಇವರೆಲ್ಲ ಯೋಚನೆ ಮಾಡ್ತಾರೆ. ಆದ್ರೆ ಇವರೆಲ್ಲರೂ ಕಿಡಿಗೇಡಿಗಳು ಅಂತ ಹೇಳ್ತಾ ಇದ್ದಾರೆ ಆ ವಿಜ್ಞಾನಿಗಳನ್ನ. ಅವ್ರು ಹೇಳ್ತಾ ಇರುವಂತದ್ದು ಡಾರ್ವಿನ್ಸ್ ಥಿಯರಿ ಬಗ್ಗೆ. ಡಾರ್ವಿನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಅವನು ಎಲ್ಲದ್ರಲ್ಲೂ ಕೂಡ ಪ್ರಾಣಿಗಳನ್ನೇ ನೋಡ್ತಾ ಇರ್ತಾನೆ. ಅವನೊಂದು ಪ್ರಾಣಿ ಅಂತಾನೆ ಇಲ್ಲಿ ಬೈತಾ ಇದ್ದಾರೆ. ಮತ್ತೆ ಅವನು ಹೇಳ್ತಾ ಇದ್ದಾನೆ ನಮ್ಮ ಮುತ್ತಾತಂದಿರೆಲ್ಲರೂ ಕೂಡ ಕಪಿಗಳು ಅಂತ ಹೇಳ್ತಾನೆ. ಅದು ಹೇಗೆ ಸಾಧ್ಯ ಅಂತ ವಾದ ಮಾಡ್ತಾರೆ. ಮತ್ತೆ ಅವನೊಬ್ಬ ಕಿಡಿಗೇಡಿ ಅಂತ ಅವನನ್ನ ಬೈತಾರೆ. ಅವನನ್ನ ಇಡೀ ಜಗತ್ತು ಒಬ್ಬ ಮಹಾ ಸಿದ್ಧಾಂತವನ್ನ ಕೊಟ್ಟವನು ವಿಜ್ಞಾನಿ ಅಂತ ಹೇಗೆ ಆಡಿ ಹೊಗಳ್ತಾರೆ. ಅವನ ಸಿದ್ಧಾಂತವನ್ನ ನಾವು ಅಲ್ಲಗೆಳಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸ್ವರೂಪ್ ದಾಮೋದರ ಬೃಂದಾವನಕ್ಕೆ ಬಂದ ದಿನ ಅಂದ್ರೆ ಅವರಿಬ್ರು ಭೇಟಿ ಮಾಡಿದ ದಿನ ಬೇಸಿಗೆ ಕಳೆದು ಮಳೆಗಾಲ ಸ್ಟಾರ್ಟ್ ಆಗಿತ್ತು. ಆಗ ಮಳೆ ಕೂಡ ಪ್ರಾರಂಭ ಆಯ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಡಾರ್ವಿನ್ ಸಾವಿರಾರು ವರ್ಷಗಳ ಹಿಂದೆ ಪದ್ಮ ಪುರಾಣದಲ್ಲಿ ಕೂಡ ಈ ಒಂದು ವಿಕಾಸವಾದದ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ವಿಕಾಸವಾದ ಇವನು ಹೇಳಿದ ಹಾಗೆ ಅಲ್ಲ. ಅಂದ್ರೆ ರಾಸಾಯನಿಕ ಕ್ರಿಯೆಯಿಂದ ಒಂದು ಆಟಮ್ ಆಯ್ತು. ಆ ಆಟಮ್ ವಿಕಾಸಗೊಂಡು ಅದು ಒಂದೊಂದಾಗಿ ಜಲಚರ ಆಯ್ತು, ಸಸ್ಯ ಆಯ್ತು, ಹಾಗೆ ಆಗಿದ್ದು ಅಂತ ಅವನು ಹೇಳ್ತಾನೆ. ಆದ್ರೆ ಪದ್ಮ ಪುರಾಣದಲ್ಲಿ ಆ ರೀತಿ ಹೇಳೋದಿಲ್ಲ. ಪದ್ಮ ಪುರಾಣದಲ್ಲಿ ಎಲ್ಲಾ ರೀತಿಯ ಜೀವರಾಶಿಗಳು ಇದ್ವು. ಅದರಲ್ಲಿ ಒಂದೊಂದು ಹಂತದಲ್ಲಿ ಇಷ್ಟಿಷ್ಟು ಕಾಲ ಅಂತ ಒಂದು ಜೀವರಾಶಿಯಲ್ಲಿ ಅಂದ್ರೆ 84 ಲಕ್ಷ ಯೋನಿಗಳು ಅಂತ ಇದೆ. ಹಾಗೆ ಎಲ್ಲರೂ ಕೂಡ ಇಷ್ಟು ಜನ್ಮಗಳು ಈ ಒಂದು ಜಲಚರವಾಗಿ, ಸಸ್ಯವಾಗಿ ಅಥವಾ ಸಹಿಸೃಪವಾಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ ನಂತರ ಮನುಷ್ಯ ಆಗ್ತಾನೆ ಅನ್ನೋದು ಪದ್ಮ ಪುರಾಣದಲ್ಲಿ ಕೊಟ್ಟಿರುವಂತದ್ದು. ಆದ್ರೆ ಇವನು ಅದನ್ನ ಅವನಿಷ್ಟ ಬಂದ ಹಾಗೆ ಹೇಳ್ತಾನೆ. ಅಂದ್ರೆ ಯಾವಾಗ ಈ ಒಂದು ಆಟಮ್ ಸ್ಟಾರ್ಟ್ ಆಯ್ತು ಆಗ ಬೇರೆ ಯಾವುದೇ ಜೀವರಾಶಿಗಳು ಇರ್ಲಿಲ್ಲ. ಅದು ವಿಕಾಸ ಆಗ್ತಾ ಆಗ್ತಾ ಮುಂದುವರಿತಾ ಹೋಯ್ತೆ ಹೊರತು ಆ ಸಮಯದಲ್ಲಿ ಯಾರು ಮನುಷ್ಯರಲ್ಲಿ ಇರ್ಲಿಲ್ಲ. ಮತ್ತೆ ಮನುಷ್ಯರೆಲ್ಲರೂ ಕೂಡ ಕಪಿಗಳಿಂದ ಬಂದ್ರು ಅನ್ನೋ ರೀತಿಯಲ್ಲಿ ಒಂದು ಸಿದ್ಧಾಂತವನ್ನ ಹೇಳ್ತಾನೆ ಅಂತೇಳಿ ಅವನನ್ನ ಬೈತಾ ಇದ್ದಾರೆ ಪ್ರಭುಪಾದರು. ರೇಖಾ ಬಂಗೇರದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸ್ಕ್ರೀನ್ ಕೆಳಗೆ, ಸ್ಕ್ರೀನ್ ಸ್ವಲ್ಪ ಕೆಳಗೆ ತರಬೇಕಲ್ಲ? ಇಲ್ಲ ಮಾತಾಜಿ, ಕೆಲವು ಜನ ಘನ ವಿಜ್ಞಾನಿಗಳು, ಕೆಲವು ಜನ ಘನ ವಿಜ್ಞಾನಿಗಳು ಕೊನೆಯ ಪಕ್ಷ ಕೆಲವರಾದರೂ ನಮ್ಮ ಕಡೆಗಿದ್ದರೆ ಸಾಕು ಎಂದು ಸ್ವರೂಪ ದಾಮೋದರರು. ನಾನು ಅದನ್ನೇ ಕೇಳುತ್ತಿದ್ದೇನೆ ಪ್ರಭುಪಾದರೆಂದರು. 2 ಗಂಟೆ ಸತತವಾಗಿ ಮಾತಾಡಿ ಪ್ರಭುಪಾದರಿಗೆ ಆಯಾಸವಾಗಿರಬಹುದೆಂದು ಲೆಕ್ಕ ಹಾಕಿದ ತಮ್ಮಲ ಕೃಷ್ಣ ಶ್ರೀಲ ಪ್ರಭುಪಾದರೆ ಈಗ ಕೀರ್ತನ ತಂಡೆ ಕರೆಸಲೇ ಎಂದು ಕರೆದರು. ಆದರೆ ಪ್ರಭುಪಾದರು ಅವರನ್ನು ತಿದ್ದಿದರು. ಈಗ ನಡೆಯುತ್ತಿರುವುದೇ ಕೀರ್ತನ. ಕೀರ್ತನ ಎಂದರೇನು ಎಂಬುದಕ್ಕೆ ಜನಕ್ಕೆ ಅರ್ಥವಾಗಬೇಕು. ಕೃಷ್ಣನಿಗೆ ಸಂಬಂಧಿಸಿದ ವಿಷಯವೇ ಕೀರ್ತನ. ಸುಖದೇವ ಸ್ವಾಮಿ ಕೀರ್ತನದಲ್ಲಿ ಪರಿಣಿತನಾಗಿದ್ದ. ಆದರೆ ಅವನು ಮಾಡಿದ ಕೀರ್ತನ ಯಾವ ಬಗೆಯದು? ಅವರು ಭಾಗವತವನ್ನು ಹೇಳುತ್ತಿರುವುದು ಎಂದರು ತಮ್ಮಲ ಕೃಷ್ಣ. ಹೌದು ಪ್ರಭುಪಾದರೆಂದರು. ನೀವು ತಮಟೆ ಕರತಾಳಗಳಿದ್ದರೆ ಕೀರ್ತನ ಎಂದು ತಿಳಿದಿದ್ದಾರೆ. ಆದರೆ ನಾವು ಇಲ್ಲಿ ಮಾಡುವ ಯಾವುದೇ ಕಾರ್ಯ ಕೀರ್ತನವಾಗುತ್ತದೆ. ಇಲ್ಲಿ ಯಾವ ಲೌಕಿಕ ಸಂಪರ್ಕವೂ ಇಲ್ಲ. ನಮ್ಮ ವ್ಯಾಪಾರವನ್ನು ಬೆಳೆಸುವುದು ಹೇಗೆ, ಸ್ತ್ರೀ ಮದ್ಯ ವ್ಯಸನಿಗಳಾಗುವುದು ಹೇಗೆ ಎಂಬ ವಿಷಯವನ್ನು ನಾವು ಚರ್ಚಿಸುತ್ತಿಲ್ಲ. ಅದಲ್ಲ ನಮ್ಮ ಗುರಿ. ಉತ್ತಮ ಶ್ಲೋಕ ಗುಣಾನುವಾದಾತ್. ನಾವು ಕೃಷ್ಣ ಸಂಸ್ಥಾಪನೆಗೆ ಹೊರಟಿದ್ದೇವೆ. ಅದೇ ಕೀರ್ತನೆ. ಶ್ರವಣಂ ಕೀರ್ತನಂ ವಿಷ್ಣು. ಇದು ನಿಮ್ಗೆ ಗೊತ್ತೇ? ಆ ಮಾತಿನಿಂದ ಆಸರೆ ಸಿಕ್ಕಂತಾಗಿ ಜೀವದ ಮೂಲ ಪರಿಷತ್ತಿನ ಬಗೆಗೆ ಆಸಕ್ತರಾಗಿದ್ದ ವಿಜ್ಞಾನಿಗಳನ್ನು ತಾವು ಭೇಟಿ ಮಾಡಿದ ವಿಷಯವನ್ನು ನಿರೂಪಿಸಿದರು. ಬೃಂದಾವನದ ಭಕ್ತಿ ವೇದಾಂತ ವಿಜ್ಞಾನ ಪರಿಷತ್ತು ಎಂದು ಸಮಾವೇಶಕ್ಕೆ ನಾಮಕರಣ ಮಾಡಲು ಯೋಚಿಸಿದ್ದೇನೆ ಎಂದರು. ಬೇಡ ಎಂದರು ಶ್ರೀಲ ಪ್ರಭುಪಾದರು. ಅವರೆಲ್ಲ ತಪ್ಪಾಗಿ ಗ್ರಹಿಸುತ್ತಾರೆ. ಭಕ್ತಿ ವೇದಾಂತರು ಜ್ಞಾನಿಯಲ್ಲ ಎಂದು ತಿಳಿಯುತ್ತಾರೆ. ಭಕ್ತಿ ವೇದಾಂತ ಸ್ವಾಮಿ ವಿಜ್ಞಾನಿಯಲ್ಲವಾದ್ದರಿಂದ ಈ ಶೀರ್ಷಿಕೆಯನ್ನು ಲಘುವಾಗಿ ಕಾಣುತ್ತಾರೆ. ಆಗ ಒಬ್ಬ ಭಕ್ತರು ಭಕ್ತಿ ವೇದಾಂತ ಎಂಬ ಶಬ್ದವು ವಾಸ್ತವವಾಗಿ ಉನ್ನತ ತಮ ವಿಜ್ಞಾನ ಎಂದೇ ಅಲ್ಲವೇ ಎಂದು ಕೇಳಿದಾಗ ಶ್ರೀಲ ಪ್ರಭುಪಾದರು ಒಪ್ಪಿದರು. ಆದರೆ ಸಾಮಾನ್ಯರಿಗೆ ಭಕ್ತಿಯ ಸ್ವರೂಪ ತಿಳಿದುಕೊಳ್ಳುವುದು ತುಂಬಾ ಕಷ್ಟ ಎಂದರು. ಜೀವದಿಂದ ಜೀವ ಎಂದೇಕೆ ಆಗಬಾರದು ಎಂದಾಗ ಸ್ವರೂಪ ದಾಮೋದರರು ಕೂಡಲೇ ಒಪ್ಪಿದರು. ಮಹತ್ವವಾದದನ್ನು ಸಾಧಿಸಿ ಪ್ರಭುಪಾದರೆಂದರು. ನಾವು ಇತರ ಯೋಗಿಗಳಂತೆ ಬರಿಯ ಮಂತ್ರವಾದಿಗಳಲ್ಲ. ಹಣವಿದೆ, ಬುದ್ಧಿ ಇದೆ, ನಾನು ಸ್ಫೂರ್ತಿ ತುಂಬಬಲ್ಲೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು.
ಅಂದ್ರೆ ಅವರು ಹೇಳ್ತಾ ಇದ್ರೆ ಸ್ವರೂಪ್ ದಾಮೋದರರು ಈ ರೀತಿ ಚರ್ಚೆ ಮಾಡಿದಾಗ ಕೆಲವೊಂದು ವಿಜ್ಞಾನಿಗಳು ನನ್ನ ಜೊತೆಯಲ್ಲಿ ನನ್ನ ಒಂದು ವಾದ ಮಂಡಿಸಿದಾಗ ಅದನ್ನ ಒಪ್ತಾರೆ. ಮತ್ತೆ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ಅಟ್ಲೀಸ್ಟ್ ಕೊನೆ ಪಕ್ಷ ಕೆಲವರಾದ್ರೂ ಅದನ್ನ ಸ್ವೀಕಾರ ಮಾಡಿದಾರಲ್ವಾ ಅಂತ ಹೇಳಿ ಕೇಳ್ತಾರೆ. ಮತ್ತೆ ಇದೇ ರೀತಿ ಅವರಿಬ್ರು ಕೂಡ 2 ಗಂಟೆ ಸತತವಾಗಿ ಮಾತಾಡಿದ್ದನ್ನ ನೋಡಿ ತಮಾಲ ಕೃಷ್ಣರಿಗೆ ಅನ್ಸುತ್ತೆ ಪ್ರಭುಪಾದರಿಗೆ ಆಯಾಸ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ರೆಸ್ಟ್ ಸಿಕ್ಲಿ ಅಂತ ಹೇಳಿ ಅವ್ರು ಹೇಳ್ತಾರೆ ಕೀರ್ತನ ತಂಡವನ್ನ ಕರೆಸ್ಲಾ, ಸಂಕೀರ್ತನೆ ಮಾಡೋದಾ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಅಲ್ಲಿಗೆ ನಿಲ್ಲಿಸಿ ಹೇಳ್ತಾ ಇದ್ದಾರೆ ಇಲ್ಲಿ ನಡೀತಾ ಇರೋದು ಕೂಡ ಕೀರ್ತನೆನೇ ಅಂತ ಹೇಳ್ತಾ ಇದ್ದಾರೆ. ಕೀರ್ತನೆ ಅಂತಂದ್ರೆ ಕರ್ತಾಲ ಹಿಡಿದು ಬರೀ ಭಗವಂತನ ಸಂಕೀರ್ತನೆ ಮಾಡೋದು ಅಷ್ಟೇ ಕೀರ್ತನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಲ್ಲಿ ಸುಖದೇವ ಸ್ವಾಮಿ ಭಾಗವತದಲ್ಲಿ ಅವನು ಮಾಡಿದ್ದು ಕೂಡ ಕೀರ್ತನನೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಇಲ್ಲಿ ಪ್ರಜಲ್ಪ ಮಾತಾಡ್ತಾ ಇಲ್ಲ, ನಾವು ಭಾಗವತ ಮಾತಾಡೋದು ಕೂಡ ಹೇಗೆ ಕೀರ್ತನ ಆಗುತ್ತೋ ಹಾಗೆ ಭಗವಂತನ ವಿಜ್ಞಾನವನ್ನ ಮಾತಾಡ್ತಾ ಇರೋದು ಕೂಡ ಕೀರ್ತನನೇ ಆಗುತ್ತೆ. ಮತ್ತೆ ಇಲ್ಲಿ ನಾವು ಯಾವುದೇ ಒಂದು ಪ್ರಜಲ್ಪ ಅಂದ್ರೆ ಸ್ತ್ರೀ ಬಗ್ಗೆ ಆಗ್ಲಿ ಮದ್ಯ ವ್ಯಸನಿಗಳ ಬಗ್ಗೆ ಆಗ್ಲಿ ಏನು ಚರ್ಚೆ ಮಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರುವಂತದ್ದು ದೇವೋತ್ತಮ ಪರಮ ಪುರುಷನ ಕುರಿತಾಗಿ, ಅವನ ಒಂದು ಸೃಷ್ಟಿಯ ಕುರಿತಾಗಿ, ಅವನ ಒಂದು ಜ್ಞಾನದ ಕುರಿತಾಗಿ ನಾವು ಕೃಷ್ಣ ಸ್ಥಾಪನೆಗೆ ಹೊರಟಿದ್ದೇವೆ. ಅದೇ ಕೀರ್ತನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣುವನ ಕುರಿತಾದಂತಹ ಶ್ರವಣ ಕೀರ್ತನೆ ಅದೆಲ್ಲವೂ ಕೂಡ ಕೀರ್ತನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ಮಾತಿನಿಂದ ಆಸರೆ ಸಿಕ್ಕಂತಾಗಿ ಜೀವದ ಮೂಲ ಪರಿಷತ್ತಿನ ಬಗೆಗೆ ಆಸಕ್ತರಾಗಿದ್ದ ವಿಜ್ಞಾನಿಗಳು ತಾವು ಭೇಟಿ ಮಾಡಿದ ವಿಷಯವನ್ನು ನಿರೂಪಿಸಿದರು. ವೃಂದಾವನದ ಭಕ್ತಿ ವೇದಾಂತ ವಿಜ್ಞಾನ ಪರಿಷತ್ತು ಎಂದು ಸಮಾವೇಶಕ್ಕೆ ನಾಮಕರಣ ಮಾಡಲು ಯೋಚಿಸಿದ್ದೇನೆ ಎಂದರು. ಅಂದ್ರೆ ಈಗ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಏನಂತ ಹೆಸರು ಕೊಟ್ಟಿದ್ದಾರೆ, ವೃಂದಾವನದ ಭಕ್ತಿ ವೇದಾಂತ ವಿಜ್ಞಾನ ಪರಿಷತ್ ಅಂತ ಹೆಸರು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಪ್ರಭುಪಾದರು ಬೇಡ ಅಂತ ಹೇಳ್ತಾ ಇದಾರೆ. ಅವರೆಲ್ಲ ತಪ್ಪಾಗಿ ತಿಳ್ಕೊತಾರೆ. ಅಂದ್ರೆ ಇಲ್ಲಿ ಭಕ್ತಿ ವೇದಾಂತ ಅಂತಂದ್ರೆ ಜ್ಞಾನಿ ಅಲ್ಲ ಅಂತ ಹೇಳಿ ತಿಳಿತಾರೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ವೇದಾಂತ ಸ್ವಾಮಿ ಅವರು ವಿಜ್ಞಾನಿ ಅಲ್ಲ, ಆದ್ರಿಂದ ಇಂತಹ ಒಂದು ಶೀರ್ಷಿಕೆ ಅದು ಸಮಂಜಸ ಅಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿದ್ದಂತಹ ಒಬ್ಬ ಭಕ್ತ ಹೇಳ್ತಾ ಇದ್ದಾನೆ, ಭಕ್ತಿ ವೇದಾಂತ ಅಂತಂದ್ರೇನೆ ಉತ್ತಮ ಅಂದ್ರೆ ಶ್ರೇಷ್ಠ ವಿಜ್ಞಾನ ಅಲ್ವಾ, ಹೆಸರೇ ಶ್ರೇಷ್ಠ ವಿಜ್ಞಾನವನ್ನ ಕುರಿತಾಗಿ ಹೇಳುತ್ತಲ್ವಾ ಅಂತ ಇದಕ್ಕೆ ಅವ್ರು ಹೇಳ್ತಾರೆ. ಎಲ್ಲರಿಗೂ ಕೂಡ ಭಕ್ತಿ ಅಂದ್ರೆ ಏನು ಅಂತ ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದು ಕಷ್ಟ ಅಂತಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೊನೆಗೆ ಏನು ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಜೀವದಿಂದ ಜೀವ ಅಂದ್ರೆ ಲೈಫ್ ಫ್ರಮ್ ಲೈಫ್ ಅಂತ ಅದ್ ಯಾಕೆ ಆಗ್ಬಾರ್ದು ಅಂತ ಸ್ವರೂಪ್ ದಾಮೋದರರು ಕೇಳಿದಾಗ ಅವರು ದಾಮೋದರರು ಒಪ್ಕೋತಾರೆ, ಹಾಗೆ ಇರ್ಲಿ ಅಂತ ಹೇಳ್ತಾ ಇದಾರೆ. ಮಹತ್ವವಾದದ್ದನ್ನ ಸಾಧಿಸಿ ಅಂತ ಪ್ರಭುಪಾದರು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವು ಇತರ ಯೋಗಿಗಳಂತೆ ಬರೀ ಮಂತ್ರವಾದಿಗಳಲ್ಲ, ಅಥವಾ ನಮ್ಮ ಹತ್ರ ಹಣ ಇದೆ, ಬುದ್ಧಿ ಇದೆ, ಮತ್ತೆ ಸ್ಫೂರ್ತಿ ಕೂಡ ನಾನು ನಿಮ್ಗೆ ಕೊಡ್ತೀನಿ, ಈ ಒಂದು ವಿಚಾರದಲ್ಲಿ ನೀವು ಮುಂದುವರಿರಿ ಅಂತಲ್ಲಿ ಅವ್ರಿಗೆ ತಿಳಿಸ್ತಾ ಇದ್ದಾರೆ. ಸ್ಟಾಪ್ ಮಾಡಿದ ಮಾತಾಜಿ? ಸ್ಟಾಪ್ ಮಾಡಿ ಮಾತಾಜಿ, ಸ್ಟಾಪ್ ಮಾಡಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತುಂಬಾ ಹರೇ ಚೆನ್ನಾಗಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ, ನೆಕ್ಸ್ಟ್ ವೀಕ್ ಇಂದ ಬೇರೆಯೊಬ್ರು ಕಂಟಿನ್ಯೂ ಮಾಡ್ತಾರೆ. ಇದು ನಾನು ಪೂರ್ತಿ ಮುಗಿಸಿ ಆಮೇಲೆ ನೆಕ್ಸ್ಟ್ ಬೇರೆಯೊಬ್ರು ತಗೊಳ್ತಾರ ಮಾತಾಜಿ? ಪಲ್ಲವಿ ಮಾತಾಜಿ ಹೇಳಿದ್ರು ಮಾತಾಜಿ, ನೆಕ್ಸ್ಟ್ ವೀಕ್ ಮಂಡೇ ಇಂದ ವೀಣಾ ಮಾತಾಜಿ ಅಂತ. ರೀನಾ ಮಾತಾಜಿ ಅವ್ರಿಗೆ ಇವಾಗ ಎಲ್ಲಿವರೆಗೂ ನಾ ಮುಗಿಸಿದೀನಿ ಅಂತ ಹೇಳ್ಬೇಕಲ್ಲ ಮಾತಾಜಿ? ಹೌದು ಮಾತಾಜಿ, ಅದು ಹೇಳ್ಬೇಕಂತ ಎಲ್ಲ ಪಲ್ಲವಿ ಮಾತಾಜಿ ಅವ್ರು ಹೇಳ್ತಾರ ಏನು ಗೊತ್ತಿಲ್ಲ ಮಾತಾಜಿ. ಸರಿ ಮಾತಾಜಿ. ಹೌದು, 408. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ ನೋಡು.